ಬಹಳಷ್ಟು ಜನರು ನಮಗೆ ಫೀಡ್ಬ್ಯಾಕ್ ಅನ್ನು ಕೊಡ್ತಾ ಇದ್ದಾರೆ. ರೈತರು ಅಲ್ಲಿಗೆ ನಿಂತಿದೆ, ಬಂದಿದ್ದು ಸ್ಟಾರ್ಟ್ ಆಗಿದ್ದು ಕೂಡ ನಿಂತಿದೆ. ಈ ಒಂದು ರೋಗನ ಹತೋಟಿ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ತೀವಿ. ನೀರು ನಿಂತಷ್ಟು ಈ ಫಂಗಸ್ಸಿನ ಬೆಳವಣಿಗೆಗೆ ಪೂರಕವಾದ ಜಾಗದಲ್ಲಿ ನೀವು ಸ್ಪ್ರೇ ಮಾಡಿದ್ರೆ ಆಪೋಸಿಟ್ ಸೈಡ್ಗೆ ಸ್ಪ್ರೆಡ್ ಆಗ್ತಕ್ಕಂಥ ಗುಣ ಇದೆ ಇದಕ್ಕೆ. ಪ್ರಥಮ ಸಿಂಪಡಣೆಯಿಂದಲೇ ಅದರ ರಿಸಲ್ಟ್ ಪಾಸಿಟಿವ್ ಆಗಿ ಕಂಡು ಬಂತು. ನೋಡುವಾಗ ವೆಚ್ಚದಲ್ಲಿ ಹೆಚ್ಚು ಕಂಡ್ರು ಕೂಡ ಸಿಂಪಡಣೆ ಮಾಡುವ ಪ್ರಮಾಣ ಇದಕ್ಕೆ ಕಡಿಮೆ ಸಾಕಾಗ್ತದೆ ಮತ್ತು ರಿಸಲ್ಟ್ ಕೂಡ ಹೆಚ್ಚಿರ್ತದೆ. ಸುದ್ದಿ ಅರ್ಪಿಸುವ ದ್ವಾರಕ ಕೃಷಿ ಲೋಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಮ್ರಾಟ್ ಪಿವಿಸಿ ಪೈಪ್ಗಳು, ಅನ್ನಡ್ಕ, ಕುಂತೂರು, ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್, ಭಾರತ್ ಆಗ್ರೋ ಸರ್ವಿಸಸ್ ಅಂಡ್ ಸಪ್ಲೈಸ್ ಸುಳ್ಯ, ಇಕೋ ಫ್ರೆಶ್ ಎಂಟರ್ಪ್ರೈಸಸ್ ಬೆಳ್ತಂಗಡಿ, ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ, ಎಲ್ತಿಮಾರ್ ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್ ಕಲ್ಲಾರೆ ಪುತ್ತೂರು, ಸಾಲ್ಮರ ಆಯುರ್ವೇದ ಪಂಚಳ ಪುತ್ತೂರು, ನಿಸರ್ಗ ಗಾರ್ಡನ್ ನರ್ಸರಿ ಈಶ್ವರ ಮಂಗಲ ಮತ್ತು ಪುತ್ತೂರು, ಆಕರ್ಷಣ್ ಇಂಡಸ್ಟ್ರೀಸ್ ಮುಕ್ರಂಪಾಡಿ ಪುತ್ತೂರು. ನಮಸ್ಕಾರ. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಕೆಮ್ಮಾರ ಉಪ್ಪಿನಂಗಡಿ ಪುತ್ತೂರು. ಬಡಾವಣೆಯ ಮುಖ್ಯ ದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಯೊಂದಿಗೆ ಎಂಟ್ರೆನ್ಸ್ ಗೇಟ್, ದ್ವಾರಕ ವಾಣಿಜ್ಯ ಕಟ್ಟಡ, ಪಾರ್ಕಿಂಗ್ ವ್ಯವಸ್ಥೆ, ಅಚ್ಚುಕಟ್ಟಾದ ಮನೆಗಳು, ಬೀದಿ ದೀಪಗಳು, ವಾಕಿಂಗ್ ಟ್ರ್ಯಾಕ್ಗಳು, ಆಟದ ಮೈದಾನಗಳು, ಉದ್ಯಾನವನ, ಧ್ಯಾನ ಮಂದಿರ, ರಸ್ತೆಗಳು, ಗೋಶಾಲೆ, ದ್ವಾರಕಾ ರೆಸಿಡೆನ್ಸಿ ಹೀಗೆ ಒಂದೇ ಸೂರಿನಡಿಯಲ್ಲಿ ಸಂಪೂರ್ಣ ಸೌಲಭ್ಯದೊಂದಿಗೆ ಬಡಾವಣೆ ನಿರ್ಮಾಣಗೊಳ್ಳುತ್ತಿದೆ. ಹೆಚ್ಚಿನ ವಿವರಕ್ಕಾಗಿ ಸಂಪರ್ಕಿಸಿ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಪುತ್ತೂರು. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ದ್ವಾರಕಾ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕಾಸರಗೋಡು ಜಿಲ್ಲೆ ಈ ಭಾಗದಲ್ಲಿ ಅಡಿಕೆ ಕೃಷಿಕರು ಹೆಚ್ಚಾಗಿರುವಂಥದ್ದು. ಇವತ್ತು ಅಡಿಕೆಗೆ ನಿರಂತರವಾಗಿ ಮಳೆ ಸುರಿದಾಗ ಕೊಳೆ ರೋಗ ಬಾಧಿಸುವಂಥದ್ದು. ಆ ಕೊಳೆ ರೋಗದಿಂದ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಇವತ್ತು ಕೃಷಿಕರು ವಿಫಲವಾಗ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಸುರಿದಾಗ ಬೋಡೋ ದ್ರಾವಣವನ್ನು ಸಿಂಪಡಿಸಲಿಕ್ಕೂ ಆಗೋದಿಲ್ಲ. ಬೇರೆ ಬೇರೆ ರೀತಿಯಾದಂಥ ಕಾರಣಗಳಿಂದಾಗಿ ಇವತ್ತು ಕೊಳೆ ರೋಗ ವಿಪರೀತವಾಗಿ ಬಾಧಿಸಲ್ಪಟ್ಟು ಇಡೀ ಫಸಲು ನಾಶಗೊಳ್ಳುವಂಥದ್ದು ಮಾತ್ರ ಅಲ್ಲ, ಅದರ ಜೊತೆಗೆ ಅಡಿಕೆ ಮರಗಳೇ ನಾಶಗೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹುಶಃ ಇದಕ್ಕಾಗಿ ಇವತ್ತು ಏನು ವಿಜ್ಞಾನಿಗಳು ಬೋಡೋ ದ್ರಾವಣವನ್ನು ಒಂದು ರೆಫರ್ ಮಾಡಿದರೆ ನಮಗೆ ಕೃಷಿಕರಿಗೆ, ಅದರ ಜೊತೆಗೆ ಇವತ್ತು ಬೋಡೋ ದ್ರಾವಣ ಒಂದಷ್ಟು ಕಾಲದಲ್ಲಿ ಸಿಗದಿದ್ದರೆ ಅಥವಾ ನಿರಂತರವಾಗಿ ಮಳೆ ಸುರಿದ ಸಂದರ್ಭದಲ್ಲಿ ಬೋಡೋ ದ್ರಾವಣ ಸಿಂಪಡಣೆ ಮಾಡಲು ಅಸಾಧ್ಯವಾದಾಗ ಅಂತಹ ಸಂದರ್ಭದಲ್ಲಿ ಪರ್ಯಾಯವಾಗಿ ಬೋಡೋ ದ್ರಾವಣಕ್ಕೆ ಪರ್ಯಾಯವಾಗಿ CPCRI ಕಾಸರಗೋಡು ಇಲ್ಲಿನ ವಿಜ್ಞಾನಿಗಳು ಮ್ಯಾಂಡಿಪ್ರೊಪಮೈಡ್ ಎನ್ನುವಂತಹ ವಿಶೇಷವಾದಂಥ ಒಂದು ಔಷಧಿಯನ್ನು ಕಂಡುಹಿಡಿಕಿದ್ದಾರೆ. ಬಹುಶಃ ಇವತ್ತು ಆ ಒಂದು ಔಷಧಿಯನ್ನು ಅವರ ಲ್ಯಾಬ್ನಲ್ಲಿ ಮಾತ್ರ ಅಲ್ಲ, ಅದರ ಜೊತೆಗೆ ರೈತರ ಒಂದು ಪ್ರಾಯೋಗಿಕವಾಗಿ ರೈತರ ತೋಟದಲ್ಲಿ ಮಾಡಿದ್ದಾರೆ. ಬೆಳುವಾಯಿಯ ಒಂದು ತೋಟದಲ್ಲಿ ಇದನ್ನು ಪ್ರಾಯೋಗಿಕವಾಗಿ ನೋಡಿದ್ದಾರೆ. ಅದರ ಜೊತೆಗೆ ಕಾಸರಗೋಡು ಜಿಲ್ಲೆಯ ಬೆದ್ರಂಪಳದಲ್ಲಿರುವಂಥ ಒಬ್ಬರು ರೈತರ ತೋಟದಲ್ಲಿ ಕೂಡ ಇದನ್ನು ಸಿಂಪಡಣೆ ಮಾಡಿ ನೋಡಿರುವಂಥದ್ದು. ಬಹುಶಃ ನಾವು ಇವತ್ತು ಇರುವಂತಹ ಈ ಒಂದು ತೋಟ ಇವತ್ತು ಬೆದ್ರಂಪಳದ ಒಂದು ಕೃಷಿಕರ ತೋಟ. ಇವತ್ತು ಇಲ್ಲಿ ವಿಜ್ಞಾನಿಗಳು ಕೂಡ ಇದ್ದಾರೆ, CPCRI ಕಾಸರಗೋಡು ವಿಭಾಗದ ವಿಜ್ಞಾನಿಗಳಿದ್ದಾರೆ, ಅದನ್ನು ಕಂಡುಹಿಡಿಕಿರುವವರು. ಅದರ ಜೊತೆಗೆ ಇಲ್ಲಿನ ಈ ತೋಟದ ರೈತರು ಕೂಡ ಇದ್ದಾರೆ. ಬಹುಶಃ ಇವರು ವಿಜ್ಞಾನಿಗಳು ಹೇಗೆ ಇಲ್ಲಿ ಸಿಂಪಡಣೆ ಮಾಡಿದ್ದಾರೆ ಮತ್ತು ಅದರ ಸಕ್ಸಸ್ ಅನ್ನು ಕಂಡುಕೊಂಡಿದ್ದಾರೆ ಮತ್ತು ರೈತರು ಕೂಡ ಕಳೆದ 3 ವರ್ಷದಿಂದ ಈ ತೋಟಕ್ಕೆ ಇದನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಊರಿನ ತಳಿ ಆಗಿರ್ಬೋದು, ಸುಮಂಗಲ ಆಗಿರ್ಬೋದು, ಮಂಗಳ ಆಗಿರ್ಬೋದು, ಎಲ್ಲ ಹೈಬ್ರಿಡ್ ತಳಿಗಳು ಏನಿವೆ ಅಡಿಕೆ ಇದರಲ್ಲಿ, ಸೊ ಎಲ್ಲದಕ್ಕೂ ಕೂಡ ಸಿಂಪಡಣೆ ಮಾಡಿ ಬೋಡೋ ದ್ರಾವಣಕ್ಕಿಂತ ಒಂದು ರೀತಿಯ ಅದನ್ನು ಸಿಂಪಡಣೆ ಮಾಡುವಂತಹ ಸುಲಭ ವಿಧಾನ ಆಗಿರ್ಬೋದು, ಅದರ ಜೊತೆಗೆ ಒಂದಷ್ಟು ಪರಿಣಾಮಕಾರಿ ಕೂಡ ಎಫೆಕ್ಟಿವ್ ಆಗಿ ಅದರ ರಿಸಲ್ಟ್ ಅನ್ನು ಪಡ್ಕೊಂಡಿದ್ದಾರೆ ಆ ರೈತರು. ಬನ್ನಿ ವಿಜ್ಞಾನಿಗಳು ಮತ್ತು ರೈತರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ, ಕೇಳ್ಕೊಂಡು ಬರೋಣ. ನಮಸ್ಕಾರ. ಈಗ ನಾವು ಈ ಅಡಿಕೆಯಲ್ಲಿ ನಿಮಗೆ ಗೊತ್ತಿದೆ ಎಲ್ಲ ಕೊಳೆ ರೋಗ ಈ ವರ್ಷವೂ ಭಾಳ ಕಡೆ ಕೊಳೆ ರೋಗ ಬರ್ತಾಯಿದೆ. ಈ ಕೊಳೆ ರೋಗ ಬರೋದಕ್ಕೆ ಈಗ ಯಾವಾಗ ಮಳೆ ಜಾಸ್ತಿ ಆದ ವರ್ಷ ನಾವು ನೋಡ್ತಾ ಇದ್ದೀವಿ ಭಾಳ ಕಡೆ
ಈ ಕೊಳೆ ರೋಗದ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಹೀಗೆ 2013ನೇ ಇಸ್ವಿಯಲ್ಲೂ ಕೂಡ ಭಾಳ ಒಂದು ಮಳೆ ಆಗಿ ಭಾಳ ಜನ ರೈತರು ನಮಗೆ ಹೇಳ್ತಾ ಇದ್ರು, ಯಾಕೆ ಬೇರೆ ಔಷಧಿಯನ್ನು ಕೊಡ್ತಾ ಇಲ್ಲ, ನೀವು ಬರೀ ಇದನ್ನು ಹೇಳ್ತಾ ಇದ್ದೀರಲ್ಲ, ಬೋರ್ಡೋ ಮಿಕ್ಸರ್ ಮಾತ್ರ ಹೇಳ್ತಾ ಇದ್ದೀರಿ ಅಂತ ಹೇಳಿ. ಆಗ ನಾವು ಬೇರೆ ಬೇರೆ ರೀತಿಯ ಈ ಫೈಟಾಪ್ತರಕ್ಕೆ ಇರುವಂಥ ಫಂಜಿಸೈಡ್ಗಳು ಮಾರ್ಕೆಟಲ್ಲಿ ಇರೋದನ್ನೆಲ್ಲ ಸ್ಕ್ರೀನ್ ಮಾಡಿದ್ವಿ. ನಮ್ಮ ಫಾರ್ಮ್ನಲ್ಲೇ ಎಲ್ಲ ತಂದು ಎಲ್ಲ ಸ್ಕ್ರೀನ್ ಮಾಡಿ ನೋಡಿದಾಗ ನಮಗೆ ಯಾವುದೂ ಅದು ಸರಿಯಾಗಿ ಸಿಕ್ಕಿಲ್ಲ. ಮಾತ್ರೆ ಇದೊಂದು ಮ್ಯಾಂಡಿಪ್ರೊಪಮಿಡ್ ಅಂಥೇಳಿ ಒಂದು ಫಂಜಿಸೈಡು, ಅದು ಮತ್ತು ನಮಗೆ ಈ ಬೋರ್ಡೋ ಮಿಕ್ಸರ್ ಹಾಗೆ ಅದರೊಳಗೂ ಕೂಡ 3 ವರ್ಷ ನಾವು ಕಂಟಿನ್ಯೂಸ್ ಟ್ರಯಲ್ ಮಾಡಿದ್ವಿ ನಮ್ಮ ಭಾಗದಲ್ಲಿ. ಆಗ ಅದು ಒಳ್ಳೆಯ ಇದು ಸಿಗ್ತಾಯಿತ್ತು ನಮಗೆ. ನಾವು ಆವಾಗ ಅದನ್ನು ಯಾಕೆ ಇದಾಗಿದೆ ಅಂತ ನೋಡಿದಾಗ ಅದು ಒಂದು ಸೆಮಿ ಸಿಸ್ಟಮಿಕ್ ಟೈಪು ಆ ಫಂಜಿಸೈಡು. ಅದು ಬೇರೆ ಈ ಹೊಸ ತಂತ್ರದಲ್ಲ, ಅದು ಆಲೂಗಡ್ಡೆ ಮತ್ತು ಇದಕ್ಕೆಲ್ಲ ಮೊದಲೇ ಮಾಡಿದ್ದು ಫಂಜಿಸೈಡು ಅಂತ ಡೆವಲಪ್ ಮಾಡಿದರು. ಅದಕ್ಕೆ ಉಪಯೋಗಿಸ್ತಾಯಿದ್ರು ಫೈಟಾಪ್ತರಕ್ಕೆ ಮತ್ತು ಡೌನಿ ಮಿಲ್ಡ್ಯೂಸ್ ಎಲ್ಲ. ಅದನ್ನು ನಾವು ಇದಕ್ಕೆ ಚೆಕ್ ಮಾಡ್ತಾಯಿದ್ವಿ. ಆದರೆ ಇದರೊಳಗೆ ನಾವು ನೋಡಿದಾಗ ಇದಕ್ಕೆ ಅದು ಒಂದು ಮಾತ್ರೆ ನಮಗೆ ವರ್ಕ್ ಆಯಿತು. ಬೇರೆ ಯಾವುದೂ ಅಷ್ಟೊಂದು ವರ್ಕ್ ಆಗಿಲ್ಲ. ನಮ್ಮ ಮಳೆ ಇದಕ್ಕೆ ಅದು ಗೊತ್ತಿಲ್ಲ, ಇಲ್ಲಿ ಇದಕ್ಕೆ ವರ್ಕ್ ಆಗ್ತಾಯಿಲ್ಲ ನಮಗೆ. ಮ್ಯಾಂಡಿಪ್ರೊಪಮಿಡ್ ಇದು ಒಂದು ಸೆಮಿ ಸಿಸ್ಟಮಿಕ್ ಫಂಜಿಸೈಡು. ಇದು ಸುಮಾರು ಒಂದು 60 ದಿವಸದವರೆಗೆ ನಮಗೆ ಒಳ್ಳೆ ಇದನ್ನು ಕೊಟ್ಟಿತ್ತು. ಸುಮಾರು 2 ವರ್ಷ ಕಂಟಿನ್ಯೂಸ್ ಮಾಡಿದ್ವಿ ನಾವು 60. ಆಮೇಲೆ ಅದರದ್ದು ಒಳಗಡೆ ರಿಂಡ್ ಒಳಗಡೆ ಕೂಡ ಅದನ್ನು ನಾವು ಟೆಸ್ಟ್ ಮಾಡಿಸಿದ್ವಿ, ಅದು ಅಂಶ ಇದೆಯೋ ಅಂಥೇಳಿ. ಅದು ಕೂಡ 60 ದಿವಸದ ಮೇಲೂ ಕೂಡ ನಮಗೆ ಅದ್ರ ಒಳಗಡೆ ಅದರ ಶಿಲೀಂಧ್ರನಾಶಕದ ಗುಣವನ್ನು ನಾವು ಟೆಸ್ಟ್ ಮಾಡಿದಾಗ ಅದರೊಳಗೆ ಅದಿತ್ತು. ಸೊ ಹಾಗಾಗಿ ಅದನ್ನು ನಾವು ನೋಡಿದ್ವಿ. ಇದೊಂದು ಸ್ವಲ್ಪ ಮಟ್ಟಿಗೆ, ಯಾಕೆಂದರೆ ರೈತರು ಭಾಳ ಜನ ಕೇಳ್ತಾಯಿದ್ರು, ಅವರಿಗೆ ಬೋರ್ಡೋ ದ್ರಾವಣವನ್ನು ಮಾಡುವುದು ಮತ್ತು ಇದು ಪ್ರತಿ ಸಲ ಅದನ್ನು ಹೆಚ್ಚು ಕಡಿಮೆ ಆಗೋದು ಮತ್ತೆ ಕೊಳೆ ಬರೋದು. ಅದಕ್ಕೆ ನಾವು ಇದನ್ನು ಹಾಗಾದರೆ ಹೇಳ್ಬೋದು, ಓಕೆ ಇದು ಒಂದು ಈಗ ಚೆನ್ನಾಗಿದೆ ಬಂದಿದೆ ನಾವು 3 ವರ್ಷ ಅಂಥೇಳಿ. ಅದನ್ನು ಭಾಳಷ್ಟು ರೈತರ ಕೆಲವೊಂದು ತೋಟಗಳಲ್ಲೂ ಕೂಡ ನಾವು ಪ್ರಾತ್ಯಕ್ಷಿತೆಯನ್ನು ಮಾಡಬೇಕು ಅಂಥೇಳಿ ಇದರೊಳಗೆ ತೊಗೊಂಡಿದ್ವಿ. ಅದರೊಳಗೆ ನಿಮಗೆ ಗೊತ್ತಿರಬೇಕು, ಒಂದು ನಾವು ಬೆಳವೈಯಲ್ಲಿ ನಿಮ್ಮ ಹತ್ರ ಹೇಳಿದ್ವಿ, ಅಲ್ಲೂ ಕೂಡ ತೊಗೊಂಡಿದ್ವಿ. ಶೆಣೆಯವರ ಗಾರ್ಡನಲ್ಲಿ ಡಾಕ್ಟರ್ ಪ್ರತಿಭಾ ಅವರು ಇದರಿಂದ ಮಾಡಿ ಎಲ್ಲ ಅಲ್ಲೂ ಮಾಡ್ತಾಯಿದ್ರು ಡೆಮಾನ್ಸ್ಟ್ರೇಷನ್ನು. ಆಮೇಲೆ ಇವ್ರದ್ದು ಕೂಡ ಶ್ರೀಧರ್ ಅವರ ತೋಟದಲ್ಲಿ ನಾವು ತೊಗೊಂಡಿದ್ದೀವಿ 3 ವರ್ಷ. ಇಲ್ಲೂ ಕೂಡ ಅದನ್ನು ಉಪಯೋಗಿಸಿ ಇನಿಷಿಯಲಿ ನಾವು ಸ್ಟಾರ್ಟಿಂಗಲ್ಲಿ ಹೈಯರ್ ಇದು ಮಾಡ್ತಾಯಿದ್ವಿ. ಯಾಕೆಂದರೆ ರೈತರ ಗಾರ್ಡನಿಗೆ ಹೋದಾಗ ನಮಗೆ ಡೌಟ್ ಇತ್ತು, ಬೈ ಚಾನ್ಸ್ ಮಳೆ ಜಾಸ್ತಿ, ಅದೇ ಈಗ ಕೊಳೆ ರೋಗಕ್ಕೆ ನಿಮ್ಗೆ ಗೊತ್ತಿದೆಯಲ್ಲ, ನಾವು ಹೊಡಿಬೇಕಾದ್ರೆ ಮಳೆ ಬಂದ್ಬಿಡ್ತು ಅಥವಾ ಏನಾರೇ ಆಯಿತು, ನಾವು ರೈತರ ಇದಕ್ಕೆ ಹೋಗಿ ಮತ್ತೆ ಕೊಳೆ ಬಂದರೆ ನಾವು ಅವರಿಗೆ ಇದಾಗ್ತದೆ ಅಂಥೇಳಿ ನಾವು ಇನಿಷಿಯಲಿ ಸ್ವಲ್ಪ ಹೈಯರ್ ಕಾನ್ಸಂಟ್ರೇಷನ್ ಯೂಸ್ ಮಾಡಿ ನೋಡ್ತಾ ಇದ್ವಿ ಹೆದರ್ಕೊಂಡು. ಆಮೇಲೆ ಗೊತ್ತಾಯ್ತು ನಮಗೆ, ನಾವು ಚೆಕ್ ಮಾಡಿದ್ವಿ ಎಲ್ಲ ಕಡೆ, ಅದಕ್ಕೆ ಕಡಿಮೆ ಕಾನ್ಸಂಟ್ರೇಷನ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಫೀಲ್ಡಲ್ಲೆಲ್ಲ ಟ್ರಯಲ್ ಮಾಡಿ ಎಲ್ಲ ನೋಡಿದಾಗ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿದ್ದು ಒಳ್ಳೆಯದಾಗಿ ಬಂದಿದೆ. ಅದನ್ನು ಇವತ್ತು ಕೂಡ ಈ ವರ್ಷವೂ ಕೂಡ ಭಾಳಷ್ಟು ಜನರು ಯೂಸ್ ಮಾಡಿದವರು ಬಂದಿದೆ. ಇಲ್ಲ ಅಂತ ಹೇಳೋದಿಲ್ಲ, ನಾನು ಬರದೇ ಇಲ್ಲ ಅಂತಲ್ಲ, ನೀವು ಹೊಡೆದ್ರೂ ಬಂದೇ ಬರುತ್ತೆ ಕೆಲವೊಮ್ಮೆ. ಅದು ಆ ಒಂದು ಗಾರ್ಡನಿನ ಇದ್ರ ಮೇಲೆ ಹೋಗುತ್ತೆ. ಆದರೆ ಭಾಳಷ್ಟು ಜನರು ನಮಗೆ ಫೀಡ್ಬ್ಯಾಕನ್ನು ಕೊಡ್ತಾ ಇದ್ದಾರೆ ರೈತರು. ನಾವು ಹೊಡೆದಲ್ಲಿ ರೇಬಸ್ ಅಥವಾ ಈ ಮ್ಯಾಂಡಿಪ್ರೊಪಮಿಡನ್ನು ನಾವು ಹೊಡೆದಿದ್ದಲ್ಲಿ 1 ml ಪ್ರತಿ ಲೀಟರ್ ನೀವು ಹೇಳಿದಾಗ ಹೊಡೆದಿದ್ದೀವಿ. ಸ್ವಲ್ಪ ಮಟ್ಟಿಗೆ ಈಗ ನಮಗೆ ಕಂಪ್ಯಾರಿಟಿವ್ಲಿ ಅಲ್ಲಿ ಬಂದಿಲ್ಲ, ಅಲ್ಲಿಗೆ ನಿಂತಿದೆ. ಬಂದಿದ್ದು ಸ್ಟಾರ್ಟ್ ಆಗಿದ್ದು ಕೂಡ ಅಲ್ಲಿಗೆ ನಿಂತಿದೆ ಅಂಥೇಳಿ ನಮಗೆ ಈಗ ಗೊತ್ತಾಗಿದೆ. ಸೊ ಅದಕ್ಕೆ ಇಲ್ಲಿ ಟ್ರಯಲನ್ನು ಇವರೇ ಮಾಡಿಸಿದ್ರು. ಪ್ರತಿಭಾ ಅವರೇ ಆ ಪ್ರಾಜೆಕ್ಟನ್ನು ಹ್ಯಾಂಡಲ್ ಮಾಡ್ತಾಯಿದ್ರು. ಇದರೊಳಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ ಏನು ಮಾಡಿದ್ರು, ಹೇಗಾಗಿತ್ತು ಅಂಥೇಳಿ. ಓಕೆ, ಮೋಷನ್ ಮಾಡುವಾಗ ಒಂದು ಗೆಡ್ಡೆ ಥರ ಹೊರಗೆ ಬರುತ್ತೆ, ಕೆಲವರಿಗೆ ಖಾಲಿ ತುರಿಕೆ ಇರುತ್ತೆ, ಕೆಲವರಿಗೆ ಅಲ್ಲಿ ನೀರಿನ ಅಂಶ ಬರುತ್ತೆ, ರಕ್ತ ಬೀಳ್ತದೆ ಮೋಷನ್ಗೆ ಹೋದಾಗ, ಕೆಲವರಿಗೆ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆ ತರ ನೋವಿದ್ರೆ. ಟೈಲ್ಸ್, ಫಿಸ್ತುಲಾ ಮತ್ತು ಬಗಂತರ್ ಅಂತ ಹೇಳಿ ಈ 3 ಪ್ರಾಬ್ಲಮ್ ಇದ್ರೆ ಯಾವುದೇ ಕಂಡೀಷನ್ ಅಲ್ಲಿ ಪೇಷಂಟ್ ಇಲ್ಲಿಗೆ ಬರಲಿ, ಅವರಿಗೆ ನಾವು ಹೇಳೋದು ಇಷ್ಟೇ, 1 ಡೋಸ್ ಔಷಧಿ ಕುಡಿದು ನೀವು ಇಲ್ಲಿಂದ ಹೋಗ್ಬೋದು. ನೀವು ಇನ್ನು 1 ದಿವಸ ಬಿಟ್ಟು ಬಂದು ಔಷಧಿ ತಗೊಂಡು ಹೋಗಿ ಅಂತ ಹೇಳಿ. ಹಸಿರಿನ ಹೂವನದ ನಿರ್ಮಾಣ, ಹಸಿರಿನ ಹಾಸುಹುಲ್ಲು, ಕಡಿಮೆ ಅವಧಿಯಲ್ಲಿ ಫಸಲು ನೀಡುವ ವೈವಿಧ್ಯಮಯ ತೋಟಗಾರಿಕಾ ಗಿಡಗಳು, ವರ್ಣರಂಜಿತ ಬಣ್ಣ ಬಣ್ಣದ ಹೂವಿನ ಗಿಡಗಳು, ಗಾರ್ಡನ್ ಸೆಟ್ಟಿಂಗ್, ವಾಟರ್ ಫಾಲ್ಸ್, ಇಂಟರ್ಲಾಕ್ ಸೆಟ್ಟಿಂಗ್, ಮನೆಯ ಸೊಬಗನ್ನ ಹೆಚ್ಚಿಸುವ ಇಂಡೋರ್ ಪ್ಲಾಂಟ್ಗಳು. ಎಂದು ಸಂಪರ್ಕಿಸಿ ನಿಸರ್ಗ ಗಾರ್ಡನ್ ನರ್ಸರಿ, ಈಶ್ವರಮಂಗಲ ಮತ್ತು ಪುತ್ತೂರು. ಕಾಂಟ್ಯಾಕ್ಟ್ 9688188721 9448930721. ನಮಸ್ಕಾರ, ನನ್ನ ಹೆಸರು ಪ್ರತಿಭಾ ಅಂತ ಹೇಳ್ಬಿಟ್ಟು ಈ ಒಂದು CPCRI ಕಾಸರಗೋಡಿನಲ್ಲಿ ಕಳೆದ 15 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಾನು ಸೀನಿಯರ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಒಂದು ಅಡಿಕೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾದ ರೋಗ ಅಂತಂದರೆ ಕೊಳೆ ರೋಗ. ಅಂದರೆ ಇದು ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಮಳೆಗಾಲದಲ್ಲಿ, ಮತ್ತು ಇದು ಬರ್ತಕ್ಕಂಥದ್ದು ಇದು ಫಂಗಸ್ಸಿಂದ ಬರ್ತಕ್ಕಂಥ ಒಂದು ರೋಗ. ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಅದು ಯಾವ ರೀತಿ ಬರುತ್ತೆ, ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ. ಈ ಒಂದು ರೋಗನ ನೀವು ಅಂದರೆ ಹತೋಟಿ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು.
ನಾವು ಹೇಳೋದೇನು ಅಂತಂದರೆ ಫಸ್ಟ್ ನಾವು ಏನು ಹೇಳ್ತೀವಿ ಅಂದರೆ ಕೆಮಿಕಲ್ ಹೊಡೆಯೋದ್ರ ಜೊತೆಗೆ ನಾವು ಸ್ವಚ್ಛತೆನ ಕಾಪಾಡ್ತಕ್ಕಂಥದ್ದು, ಅಂದರೆ ಫೈಟೋಸ್ಯಾನಿಟರಿ ಮೆಜರ್ಸ್ ಅಂತ ಹೇಳ್ತೀವಿ. ಅಂದರೆ ಈ ರೋಗ ಆಲ್ರೆಡಿ ಬಂದು ಸತ್ತೋಗಿರ್ತಕ್ಕಂಥ ಮರಗಳೇ ಇರ್ಬೋದು ನಿಮ್ಮ ಗಾರ್ಡನಲ್ಲಿ, ಅಥವಾ ರೋಗ ಬಂದು ಹಾಗೆ ಉಳ್ಕೊಂಡಿರ್ತಾವಲ್ಲ ಗೊಂಚಲುಗಳು, ಅವನ್ನೆಲ್ಲ ತೆಗೆದು ನಾಶಪಡಿಸ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಫಂಗಸ್ ಇದೆಯಲ್ಲ, ಇದು ಆಲ್ಮೋಸ್ಟ್ ಒಂದು 3 ವರ್ಷದವರೆಗೂ ಅದರ ಒಂದು ಸ್ಪೋರ್ಸ್, ಅದರ ಒಂದು ರೋಗಾಣು ಬೀಜ ಅಂತ ಏನು ಹೇಳ್ತೀವಿ, ಅದೆಲ್ಲ ಈ ಒಂದು ಆಲ್ರೆಡಿ ರೋಗ ಬಂದು ಸತ್ತೋಗಿರ್ತಕ್ಕಂಥ ಮರಗಳ ತಲೆಭಾಗದಲ್ಲಿ ಮತ್ತು ಗೊಂಚಲುಗಳಲ್ಲಿ ವಾಸಿಸಿರುತ್ತೆ. ಅದಕ್ಕೆ ಆದಷ್ಟು ನೀವು ಈ ಕಳೆದ ವರ್ಷದ ಗೊಂಚಲುಗಳು ಏನಿರ್ತವೆ ಅದನ್ನು ಆದಷ್ಟು ತೆಗೆದು ಸುಟ್ಟಾಕ್ತಕ್ಕಂಥದ್ದು, ಹಳೆ ಗೊಂಚಲುಗಳು. ಅದ್ರ ಜೊತೆಗೆ ಸರಿಯಾದ ಬಸಿಗಾಲುಗಳನ್ನ ಮಾಡ್ತಕ್ಕಂಥದ್ದು. ಅಂದರೆ ಹೆಚ್ಚಾಗಿ ನೀರು ನಿಂತಷ್ಟು ಈ ಫಂಗಸ್ಸಿನ ಬೆಳವಣಿಗೆಗೆ ಪೂರಕವಾಗುತ್ತೆ. ಯಾಕಂದರೆ ಹೆಚ್ಚಾಗಿ ಮಳೆ ಅಂದರೆ ನೀರಿದ್ದಾಗ ಏನಾಗುತ್ತೆ, ನಮ್ಮದು ಈ ಒಂದು ವಾತಾವರಣದ ಟೆಂಪ್ರೇಚರ್ ಏನಿದೆ ಅದು ಸಹ ಕಡಿಮೆ ಆಗಿಬಿಟ್ಟು ಒಂದು ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಅಂದರೆ ಈ ಫಂಗಸ್ನ ಅಭಿವೃದ್ಧಿ ಆಗೋದಕ್ಕೆ ಇದು ಅಭಿವೃದ್ಧಿ ಆಗಿಬಿಟ್ಟು ಮತ್ತು ಹೆಲ್ತಿ ಅಂದರೆ ಆರೋಗ್ಯವಂತ ಆಗಿರ್ತಕ್ಕಂಥ ಅಡಿಕೆ ಗೊಂಚಲುಗಳಿಗೆ ಮತ್ತು ಅದರ ಒಂದು ತಲೆ ಭಾಗಕ್ಕೆ ಸ್ಪ್ರೆಡ್ ಆಗಿಬಿಟ್ಟು ಅಲ್ಲಿಂದ ರೋಗ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಆದಷ್ಟು ಸರಿಯಾದಂಥ ಬಸಿಗಾಲುಗಳನ್ನ ಮಾಡೋದ್ರಿಂದ ನೀರು ನಿಲ್ಲದೆ ಇರೋಂಗೆ ತಡೆಗಟ್ಬೋದು. ಮತ್ತು ನೀವು ಮಣ್ಣು ಪರೀಕ್ಷೆ ಮಾಡಿ, ಅಂದರೆ ಸಾಯಿಲ್ ಟೆಸ್ಟ್ ಬೇಸ್ಡ್ ನ್ಯೂಟ್ರಿಯೆಂಟ್ನ ಹಾಕ್ತಕ್ಕಂಥದ್ದು. ಮಣ್ಣು ಪರೀಕ್ಷೆ ಆಧಾರಿತದ ಮೇಲೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಕೊಡಬೇಕು. ಇದೆಲ್ಲದ್ರ ಜೊತೆಗೆ ನಾವು ಬೇರೆ ಕೆಮಿಕಲ್ ಏನಿದೆ ಅದನ್ನು ಸ್ಪ್ರೇ ಮಾಡಿಬಿಟ್ಟು ನಾವು ಸಂಪೂರ್ಣವಾಗಿ ಅಂದರೆ ಎಫೆಕ್ಟಿವ್ ಆಗಿ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು, ಕೊಳೆ ರೋಗ ಅಂತಕ್ಕಂಥದ್ದನ್ನ. ಈ ಒಂದು ಕೊಳೆ ರೋಗನ ಕಂಟ್ರೋಲ್ ಮಾಡೋದಕ್ಕೆ ನಾವು ಆಲ್ಮೋಸ್ಟ್ ಒಂದು 6 ವರ್ಷದವರೆಗೂ ಇದನ್ನು ಒಂದು ಟ್ರಯಲ್ನ ಮಾಡಿದ್ವಿ ನಮ್ಮ CPCRI ಕಿಡು ಸ್ಟೇಷನಲ್ಲಿ ಮತ್ತು ವಿಟ್ಲ ಸ್ಟೇಷನಲ್ಲಿ. ಈ ಬೋಡೋ ಮಿಕ್ಸರ್ ಜೊತೆಗೆ, ಅದು ಬೋಡೋ ಮಿಕ್ಸರ್ ನಿಮಗೆ ಆಲ್ರೆಡಿ ಗೊತ್ತು, ಬೋಡೋ ಮಿಕ್ಸರ್ ತುಂಬ ಎಫೆಕ್ಟಿವ್ ಆಗಿದೆ ಈ ಕೊಳೆ ರೋಗಕ್ಕೆ. ಓನ್ಲಿ ಏನಂದರೆ ಫಾರ್ಮರ್ಸ್ಗೆ ಅವ್ರಿಗೆ ಅದನ್ನ ತಯಾರು ಮಾಡಿ ಅದು ಬಿಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಸರಿಯಾದ ಪ್ರಮಾಣದಲ್ಲಿ ಹಾಕಿ ತಯಾರು ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಬೋಡೋ ಮಿಕ್ಸರ್ ಜೊತೆಗೆ ಮತ್ತು ಬೇರೆ ಬೇರೆ ಬೆಳೆಗಳಿಗೆ ಉಪಯೋಗಿಸ್ತಕ್ಕಂಥ, ಅಂದರೆ ಇದೇ ಫಂಗಸ್ಸು ಬೇರೆ ಬೆಳೆಗಳಿಗೆ ರೋಗ ತರಿಸುತ್ತೆ. ಆ ಒಂದು ಬೇರೆ ಬೆಳೆಗಳಿಗೆ ಉಪಯೋಗಿಸ್ತಕ್ಕಂಥ ಏನೇನಿದ್ದಾವೆ ರಾಸಾಯನ, ಅಂದರೆ ಇವು ಶಿಲೀಂಧ್ರನಾಶಕಗಳು, ಫಂಗಿಸೈಡ್ ಅಂತ ಏನು ಹೇಳ್ತೀವಿ, ಅವನ್ನೆಲ್ಲನೂ ನಾವು ಅಡಿಕೆಗೆ ಉಪಯೋಗಿಸಿದ್ವಿ ನಮ್ಮ ವಿಟ್ಲ ಸ್ಟೇಷನ್ ಮತ್ತು ಕಿಡು ಸ್ಟೇಷನಲ್ಲಿ. ಅದರಲ್ಲಿ ಬೋಡೋ ಮಿಕ್ಸರ್ ಬಿಟ್ಟರೆ ಈ ಮ್ಯಾಂಡಿಪ್ರೊಪಮಿಡ್ ಅಂತಕ್ಕಂಥದ್ದು ಎಫೆಕ್ಟಿವ್ ಆಗಿ ಕಂಡು ಬಂತು. ಇದಲ್ದಲ್ಲೇ ಮತ್ತು ರೈತರಿಗೆ ಅದು ಕನ್ವಿನ್ಸ್ ಆಗಬೇಕು. ನಾವು ಎಲ್ಲೋ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಅವರು ಅಂದರೆ ನಾವು ಹೇಳೋದು ಅವ್ರು ಒಪ್ತಾರೆ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರೈತರ ಪ್ರಾತ್ಯಕ್ಷಿಕೆಗಳು, ಅಂದರೆ ಅವರ ರೈತರ ಒಂದು ತೋಟದಲ್ಲೇ ಮತ್ತೆ ಅದನ್ನು ಟೆಸ್ಟ್ ಮಾಡಿ ನೋಡ್ತೀವಿ. ಅಂದರೆ ಎಫೆಕ್ಟಿವ್ ಆಗಿರೋದನ್ನ ಬೋಡೋ ಮಿಕ್ಸರು ಮತ್ತು ಮ್ಯಾಂಡಿಪ್ರೊಪಮಿಡ್ನ ಟೆಸ್ಟ್ ಮಾಡಿ ನೋಡಿದ್ವಿ. ಅಂದರೆ ಒಂದು ಪ್ರಾತ್ಯಕ್ಷಿತೆ ಮೂಡುಬಿದ್ರೆನಲ್ಲಿ ಬೆಳವಾಯಿ ಅಂತಕ್ಕಂಥ ಗ್ರಾಮದಲ್ಲಿ, ಇನ್ನೊಂದು ಕಾಸರಗೋಡು ಡಿಸ್ಟಿಕ್ಕಲ್ಲಿ, 2 ಕಡೆ ತಗೊಂಡಿದ್ದು. ಇದನ್ನು ಈ ಒಂದು ಮ್ಯಾಂಡಿಪ್ರೊಪಮಿಡ್ ಅನ್ನೋದನ್ನ 1 ml 1 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇದು ಬೋಡೋ ಮಿಕ್ಸರ್ ಅಂದರೆ ಸ್ಟ್ಯಾಂಡರ್ಡ್ ಚೆಕ್ಕಾಗಿ ಬೋಡೋ ಮಿಕ್ಸರು ಮತ್ತು ಇದನ್ನೆರಡೂ 1 ml 1 ಲೀಟ್ರ್ ನೀರಿಗೆ ಮ್ಯಾಂಡಿಪ್ರೊಪಮಿಡ್ ಇದನ್ನು ಗೊಂಚಲುಗಳಿಗೆ, ಅಂದರೆ ಮುಂಗಾರು ಮಳೆಗಿಂತ ಮುಂಚೆ, ಅಂದರೆ ಮೇ ಕೊನೆ ವಾರ ಇಲ್ಲಾಂದರೆ ಜೂನ್ ಮೊದಲನೇ ವಾರ, ಅಂದರೆ ಮಳೆ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಗೊಂಚಲುಗಳಿಗೆ ಬಿಟ್ಟಿದ್ದು ಸ್ಪ್ರೇ ಮಾಡಿದ್ದು. ಮತ್ತು 45 ದಿನದ ಅಂತರದಲ್ಲಿ 2ನೇ ಸಿಂಪಡಣೆ ಕೊಟ್ಟಿರ್ತೀವಿ. ನಮ್ಮ ಟ್ರಯಲ್ ಮಾಡುವಾಗಲೇ ಇದನ್ನು ನಾವು ಕನ್ಫರ್ಮ್ ಮಾಡ್ಕೊಂಡಿದ್ವಿ, ಇದು ಒಳಗಡೆ ಹೋಗ್ತಕ್ಕಂಥ ಶಕ್ತಿ ಇದೆ ಇದಕ್ಕೆ ಅಂತ ಅಂದ್ಬಿಟ್ಟು. ಮತ್ತು ಆಲ್ಮೋಸ್ಟ್ ಒಂದು 60 ದಿನದವರೆಗೂ ಇದಕ್ಕೆ ಒಂದು ರೆಸಿಡ್ಯೂ ಅಂತೇನು ಹೇಳ್ತೀವಿ ಅದನ್ನು ನೋಡಿದ್ವಿ. ಬಟ್ ನಾವು ಅಂದರೆ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ನಾವು ಅದಕ್ಕೆ ಅಂದರೆ ವಾಶೌಟ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ 45 ದಿನ ಅಂತರದಲ್ಲಿ 2ನೇ ಸಿಂಪಡಣೆ ಮಾಡಿದ್ದು. ಮತ್ತು ಇದ್ರ ಮೇಯ್ನ್ ಗುಣ ಏನು ಅಂತಂದರೆ ಇದಕ್ಕೆ ಅಂಟ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಇದೆ. ಅಂದರೆ ಟೆನಾಸಿಟಿ ಅಂತ ಹೇಳ್ತೀವಿ, ಅಂಟ್ಕೊಂಡ್ಬಿಟ್ಟು ಅದು ಮತ್ತೆ ಸ್ಪ್ರೆಡ್ ಆಗ್ತಕ್ಕಂಥದ್ದು. ಅಂದರೆ ಇದಕ್ಕೆ ಟ್ರಾನ್ಸ್ಲ್ಯಾಮಿನರ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಅಂದರೆ ಒಂದು ಜಾಗದಲ್ಲಿ ನೀವು ಸ್ಪ್ರೇ ಮಾಡಿದ್ರು ಇನ್ನೊಂದು, ಅಂದರೆ ಅದರ ಆಪೋಸಿಟ್ ಸೈಡ್ಗೆ ಸ್ಪ್ರೆಡ್ ಆಗ್ತಕ್ಕಂಥ ಗುಣ ಇದೆ ಇದಕ್ಕೆ. ಮತ್ತು ರೈನ್ ಫಾಸ್ಟ್ನೆಸ್, ಅಂದರೆ ನಮಗೆ 1 hour ರೈನ್ ಇಲ್ಲ ಅಂತಂದ್ರೂ ಅದು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಇಮ್ಮಿಡಿಯೇಟ್ ಅದು ಒಳಗಡೆ ಹೀರ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವೆರಡು ಇರೋ ಗುಣಗಳಿಂದ ಏನೋ ಅದು ನಮಗೆ ಹೆಚ್ಚಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ನಮಗೆ ಬೋಡೋ ಮಿಕ್ಸರ್ ಹೊಡೆಯೋಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ, ಹೆಚ್ಚಾಗಿ ಮಳೆ ಇರೋ ಕಾರಣ ಅಂಥ ಒಂದು ಸಂದರ್ಭದಲ್ಲಿ ಇದನ್ನು ಉಪಯೋಗಿಸ್ಕೊಂಡು ನಾವು ತುಂಬ ಪರಿಣಾಮಕಾರಿಯಾಗಿ ಈ ಒಂದು ಕೊಳೆ ರೋಗನ ಹತೋಟಿ ಮಾಡ್ಬೋದು. ಈಗ ಬೋಡೋ ದ್ರಾವಣ ಅಂತ ನಿಮಗೆ ಆಲ್ರೆಡಿ ತಿಳಿದಿದೆ.
ಈಗ 100 ಲೀಟ್ರ್ ಬೋಡೋ ದ್ರಾವಣ ಆದರೆ 1 kg ಮೈಲ್ತುತ್ತು 1 kg ಸುಣ್ಣನ ಹಾಕಿ ಅಂದರೆ ಪ್ರಿಪೇರ್ ಮಾಡಬೇಕು. ನಿಮಗೆ ಈಗ ಚಿಪ್ಪು ಸುಣ್ಣ ಉಪಯೋಗಿಸೋದಾದರೆ ಅದು 1 kg ಬೇಕಾಗುತ್ತೆ. ಅದರಲ್ಲಿ ಪ್ಯೂರಿಟಿ ಅಷ್ಟು ಇರೋದಿಲ್ಲ, ಹಂಗಾಗಿ ಒಂದು 300 ಗ್ರಾಮ್ನಷ್ಟು ವೇಸ್ಟೇಜ್ ಹೋಗುತ್ತೆ. ಇನ್ನೊಂದು ಪೌಡರ್ ಸುಣ್ಣ ಬರುತ್ತೆ, ಹೈಡ್ರೇಟೆಡ್ ಲೈಮ್ ಅಂತ ಏನು ಹೇಳ್ತೀವಿ, ಅದಾದರೆ ಒಂದು 600ರಿಂದ 700 ಗ್ರಾಮ್ ಹಾಕಿದಾಗ ಅದರ ಒಂದು pH ರಸಸಾರ ಅಂತ ಏನು ಹೇಳ್ತೀವಿ ಅದು ಕರೆಕ್ಟ್ ಆಗುತ್ತೆ. ನಾವೇನಂದರೆ ಈಗ ಬೋಡೋ ಮಿಕ್ಸರ್ ಪ್ರಿಪೇರ್ ಮಾಡಿದ ಮೇಲೆ ನಾವು ಮೇಯ್ನ್ ಮಾಡ್ಬೇಕು ಅಂಶ ಅಂತಂದರೆ ಅದರ ಒಂದು ರಸಸಾರನ ಟೆಸ್ಟ್ ಮಾಡ್ತಕ್ಕಂಥದ್ದು. ರಸಸಾರ ಅದು pH ಅಂತ ಏನು ಹೇಳ್ತೀವಿ ಅದು 7 ಇದ್ದಾಗ ಮಾತ್ರ ಅಲ್ಲಿ ಅದು ಒಂದು ಅಂದರೆ ಶಿಲೀಂಧ್ರನಾಶಕ ಆಗಿ ಅದು ಒಂದು ರಿಯಾಕ್ಷನ್ ಆಗುತ್ತೆ. ಸೊ ಆ ಒಂದು ಅದನ್ನು ಮೇಂಟೈನ್ ಮಾಡ್ಬೇಕು ನಾವು pHನ ಬೋಡೋ ಮಿಕ್ಸರ್ ಮಾಡುವಾಗ. ಮತ್ತು ಇದು ಮ್ಯಾಂಡಿಪ್ರೊಪಮಿಡ್ ಆದರೆ ಅದು ಡೈರೆಕ್ಟಾಗಿ ಆಗ್ತಕ್ಕಂಥದ್ದು, ಅಂದರೆ 100 ml 100 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಡೈರೆಕ್ಟಾಗಿ ನಾವು ಸ್ಪ್ರೇ ಮಾಡ್ಬೋದು. ಅದಕ್ಕೆ ಯಾವುದೇ ಥರದ ಅಂಟು ಹಾಕೋ ಒಂದು ಅವಶ್ಯಕತೆ ಇಲ್ಲ. ಬೋಡಾಗಾದರೆ ನೀವು ಅಂಟನ್ನು ಉಪಯೋಗಿಸ್ಬೋದು. ಅದು 1 ml ಆಗಿ 1 ಲೀಟ್ರ್ ನೀರಿಗೆ, ಅಂದರೆ 100 ಲೀಟ್ರ್ ಬ್ಯಾರಲ್ಗೆ 100 ml ಅಷ್ಟು ಅಂಟನ್ನು ಉಪಯೋಗಿಸ್ಕೋಬೋದು. ಅಂಟಂತಂದರೆ ಅದು ಸ್ಪ್ರೆಡ್ಡರ್ ಕಮ್ ಸ್ಟಿಕ್ಕರ್ ಅಂತ ಬರುತ್ತೆ, ಅದನ್ನು ನೀವು ಉಪಯೋಗಿಸ್ಕೊಂಡು ಸ್ಪ್ರೇ ಮಾಡ್ಬೋದು. ಮತ್ತು ನೀವು ಅಂದರೆ ನೀವು ಪ್ರೈಸ್ನ ನೋಡೋದಾದರೆ ಅಂದರೆ ಅದರ ಒಂದು ಬೆಲೆನ ನೋಡೋದಾದರೆ ಮ್ಯಾಂಡಿಪ್ರೊಪಮಿಡ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬೋಡೋ ಮಿಕ್ಸ್ಚರ್ಗಿಂತ. ಆಲ್ಮೋಸ್ಟ್ 5,000 ರೂಪಾಯಿವರೆಗೂ ಇದೆ 1 ಲೀಟ್ರಿಗೆ. ಬಟ್ ಏನಂದರೆ ಅದರ ಒಂದು ಅಂದರೆ ಹೆಚ್ಚು ಮಳೆ ಬೀಳ್ತಕ್ಕಂಥ ಸಮಯದಲ್ಲಿ ಬೋಡೋ ಮಿಕ್ಸರ್ನ ಒಡೆಯೋಕ್ಕೆ ಆಗಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಇದನ್ನು ಉಪಯೋಗಿಸ್ಕೋಬೋದು. ತೆಂಗು ಉದ್ಯಮದ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಧಾರಣೆಯನ್ನು ಹೆಚ್ಚಿಸಿ ತೆಂಗು ರೈತರನ್ನು ಸಬಲೀಕರಣಗೊಳಿಸಲು ಶ್ರಮಿಸುತ್ತಿರುವ ರೈತ ಸಂಸ್ಥೆ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ. ಗ್ರಾಮೀಣ ಭಾಗದ ರೈತರಿಂದ ತೆಂಗಿನಕಾಯಿಗಳನ್ನು ನೇರವಾಗಿ ಸ್ಪರ್ಧಾತ್ಮಕ ದರದಲ್ಲಿ ಖರೀದಿಸುವುದಲ್ಲದೆ ಗರಿಯಿಂದ ಬೇರಿನವರೆಗೂ ಉತ್ಪನ್ನಗಳನ್ನು ತಯಾರಿಸುವ ತಂತ್ರಜ್ಞಾನಗಳ ಪೇಟೆಂಟ್ ಅನ್ನು ಹೊಂದಿದೆ. ಎಲ್ಟಿಮಾರ್ ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್ ಉತ್ಕೃಷ್ಟ ಗುಣಮಟ್ಟ ದೀರ್ಘ ಬಾಳಿಕೆಯ HDPE ಇಂದ ತಯಾರಿಸಿದ ರಿಪೇರಿ ಮಾಡಬಹುದಾದ ನೀರಿನ ಟ್ಯಾಂಕ್ಗಳು, ಟಬ್ಗಳು, ಬಾಲ್ದಿಗಳು, ಫೋರ್ಕ್, ಕೈಪುಡು, ಸೆಗಣಿ ಎತ್ತುವ ಸೆಟ್ಗಳು, ಜಂಬೋ ಬುಟ್ಟಿ, ಗೊಬ್ಬರದ ಬುಟ್ಟಿ ಸೇರಿದಂತೆ ಇನ್ನಿತರ ಬುಟ್ಟಿಗಳು ಬೇಡಿಕೆಯ ಸೈಜ್ಗಳಲ್ಲಿ ತಯಾರಿಕೆ, ಮಾರಾಟ ಮತ್ತು ಸೇವೆ. ಸೆಲ್ ಪಾಲಿಶ್ ಶೀಟ್ಗಳು ಮತ್ತು ಬ್ಲಾಕ್ ಹೋಸ್ ಪೈಪ್ಗಳು ಇಲ್ಲಿ ಲಭ್ಯ. ಎಂದೇ ಸಂಪರ್ಕಿಸಿ ಎಲ್ಟಿಮಾರ್ ಟ್ರೇಡರ್ಸ್ ಅಂಡ್ ಇಂಡಸ್ಟ್ರೀಸ್, ಕಲ್ಲಾರೆ, ಪುತ್ತೂರು. ಇದು ಕೃಷಿಕರ ಹೈನುಗಾರರ ನೆಚ್ಚಿನ ತಾಣ. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಈ ರಾಸಾಯನಿಕಗಳು ಸಿಗುತ್ತಲ್ಲ, ಆ ಒಂದು ಶಾಪುಗಳಲ್ಲಿ ಸಿಗ್ತಾ ಇದೆ. ಮೇಯ್ನಾಗಿ ಮಂಗಳೂರಲ್ಲಿ 1-2-3 ಕಡೆ ಸಿಗ್ತಾ ಇದೆ, ಮತ್ತು ಪುತ್ತೂರಲ್ಲಿ ಸಹ ಸಿಗ್ತಾ ಇದೆ. ಮತ್ತು ಇನ್ನೊಂದು ಪ್ರಮುಖವಾದ ಅಂಶ ಅಂತಂದರೆ ಬೋಡೋ ಆದರೆ ನೀವು ಜೆಟ್ಟಾಗಿ ಸ್ಪ್ರೇ ಮಾಡ್ತೀರಾ, ಅಂದರೆ ಕರೆಕ್ಟಾಗಿ ಎಲ್ಲ ಬಂಚೆಲ್ಲ ನೆನೆಯೋ ಥರ. ಇದಾದರೆ ಮಿಸ್ಟಾಗಿ ಕೊಡಬೇಕು. ಇದು ಅಂದರೆ ತುಂಬ ಡ್ರೆಂಚ್ ಮಾಡಬಾರ್ದು, ಫೈನ್ ಮಿಸ್ಟ್ ಆಗಿಬಿಟ್ಟು ಸ್ಪ್ರೇ ಮಾಡ್ತಕ್ಕಂಥದ್ದು. ಮತ್ತು ಎರಡನೇ ಸಿಂಪಡಣೆ ಮಾಡುವಾಗ ಆದಷ್ಟು ತಲೆಭಾಗನೂ ಕವರ್ ಮಾಡೋದ್ರಿಂದ ಏನಾಗುತ್ತೆ, ಇದಕ್ಕೆ ಬರ್ತಕ್ಕಂಥ ನೆಕ್ಸ್ಟ್ ಸುಳಿಕೊಳೆ ರೋಗ ಮತ್ತು ಶಿರಕೊಳೆ ರೋಗನ ತಡೆಗಟ್ಟೋಕ್ಕೆ ಉಪಯೋಗ ಆಗುತ್ತೆ. ಈಗ ಅದರ ಬೆಲೆನ ಕಂಪೇರ್ ಮಾಡೋದಾದರೆ ಬೋಡೋ ಮಿಕ್ಸರ್ ಆದರೆ ಒಂದು ಮರಕ್ಕೆ 4 ರೂಪಾಯಿ ಅಷ್ಟು ಬರುತ್ತೆ ಚಾರ್ಜ್. ಇದು ಮ್ಯಾಂಡಿಪ್ರೊಪಮಿಡ್ ಆದರೆ ಒಂದು ಮರಕ್ಕೆ 6 ರೂಪಾಯಿ ಅಷ್ಟು ಬರುತ್ತೆ, ಅಂದರೆ ಕೆಮಿಕಲ್ ರೇಟ್ ಮೇಲೆ. ಮತ್ತು ಅದರ ಒಂದು ಸಿಂಪಡಣೆ ಮಾಡೋದು ಅದು ಮತ್ತೆ ಡಿಪೆಂಡ್ಸ್ ಆನ್ ಅವರು ದೋತಿ ಯೂಸ್ ಮಾಡೋದು ಮತ್ತು ಮ್ಯಾನ್ಯುಯಲ್ ಸ್ಪ್ರೇ ಮಾಡೋದು, ಅದನ್ನು ಆ್ಯಡ್ ಮಾಡ್ಕೋಬೋದು. ಈಗ ಯಾವುದೇ ಕೆಮಿಕಲ್ ಆಗಲಿ, ಬೋಡೋ ಮಿಕ್ಸರ್ ಆಗಲಿ ಅಥವಾ ನಾವು ಹೊಸ ಕೆಮಿಕಲ್ಗಳೇ ಆಗಲಿ, ನೀವು ಗಿಡಗಳಿಗೆ ಸಿಂಪಡಣೆ ಮಾಡ್ತಕ್ಕಂಥ ಸಮಯದಲ್ಲಿ ಆದಷ್ಟು ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಹಾಕ್ಕೊಳ್ಳೋದು ಮತ್ತು ಈ ಗ್ಲೌಸ್ ಹಾಕ್ಕೊಂಡು ಸ್ಪ್ರೇ ಮಾಡಬೇಕಾಗತ್ತೆ. ಯಾಕಂದರೆ ಹೇಳೋಕ್ಕಾಗಲ್ಲ, ಯಾವುದರಿಂದ ಒಬ್ಬೊಬ್ಬರಿಗೆ ಅದು ಅಲರ್ಜಿನೂ ಆಗ್ಬೋದು. ಅದಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ, ಇದರಿಂದ ಬರುತ್ತೆ ಅಂತ ಹೇಳ್ತಾ ಇಲ್ಲ, ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಕ್ರಮಗಳನ್ನ ಅನುಸರಿಸ್ಬೇಕು. ಬಿಟ್ರೆ 2 ಸಲ ಬಿಟ್ಟರೆ ಸಾಕು. ಇನ್ ಕೇಸ್ ಏನಾದರೂ ಮಳೆ ಹೆಚ್ಚಾಗಿ ಕಂಟಿನ್ಯೂ ಆದರೆ ಅಕಸ್ಮಾತ್ ನೀವೇನಾದರೂ 1-2 ಪಾಮ್ಸಲ್ಲಿ ಈಗ ಕೊಳೆ ಬಂದು ಇವು ಅಡಿಕೆ ಬಿತ್ತು ಅಂತಂದರೆ ಅದರ ಅಕ್ಕಪಕ್ಕ ಇರ್ತಕ್ಕಂಥ ಒಂದು ರೋಗೆ, ಅಂದರೆ ಒಂದು ಮುಂದೆಗಡೆ ಇರ್ತಕ್ಕಂಥ ಸಾಲಿಗೆ ಪೂರ್ತಿ ಆ ಪ್ಯಾಚ್ ಥರ ಸ್ಪ್ರೇ ಮಾಡ್ಕೊಂಡ್ರೆ ಕಂಟ್ರೋಲ್ ಆಗುತ್ತೆ, ಇಮಿಡಿಯೇಟ್ ಕಂಟ್ರೋಲ್. ಯಾವುದೇ ಫಂಜಿಸೈಡ್ ಅನ್ನ ಹೊಡೆದ್ರು ಕೂಡ, ಯಾವುದೇ ಔಷಧಿ ಹೊಡೆದ್ರು ಬರಬಾರ್ದು ಅಂತಿಲ್ಲ. ಫೇವರಬಲ್ ಕಂಡೀಷನ್ ಇದ್ದಾಗ ರೋಗಗಳು ಬರ್ತವೆ, ಇಮಿಡಿಯೇಟ್ ಮಾನಿಟರ್ ಮಾಡ್ತಾ ಇರಬೇಕು. ಎಲ್ಲಿ ಮತ್ತೆ ಶುರುವಾಯಿತು ಅಂದ್ರೆ ಆಗಿದ್ದಾಗ ಅದಕ್ಕೆ ಅದು ಸುತ್ತಮುತ್ತ ಒಂದು 50 ಮರಗಳು ಆ ಮರ ಕೊಡೋದು ಸ್ಪ್ರೆಡ್ ಕಡಿಮೆ ಮಾಡ್ಕೋಬೇಕು ಇಮಿಡಿಯೇಟ್ ಆಗಿ. ಮಳೆ ಬರ್ತದೆ, ಹೊಡಿಲಿಕ್ಕೆ ಆಗೋದಿಲ್ಲ, ಎಲ್ಲಿ ಇಮಿಡಿಯೇಟ್ಲಿ ಅಟ್ಲೀಸ್ಟ್ ಮರ ಇಮಿಡಿಯೇಟ್ಲಿ ಅದನ್ನ ಆ ಮರದ ಹತ್ರ ಪಕ್ಕದಲ್ಲಿ ಮರದಲ್ಲಿ ಹೊಡೆದ್ರೆ ಅದಿಷ್ಟು ಅಟ್ಲೀಸ್ಟ್ ಸ್ಪ್ರೆಡ್ ಆಗೋದನ್ನ ಕಡಿಮೆ ಮಾಡ್ಬೋದು.
ಇಲ್ಲ ನನಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂತೇಳಿ ತೋಟಕ್ಕೆ ಹೋಗದೇ ಹೋದರೆ ಮತ್ತೆ ಸ್ಪ್ರೆಡ್ ಆಗ್ತಾನೆ ಇರ್ತದೆ. ಹಾಗೆ ಆ ಟೈಪ್ ಆದಷ್ಟು ಅದನ್ನು ಮಾಡ್ಕೋಬೇಕು, ಕಂಟ್ರೋಲ್ ಮಾಡ್ಕೋಬೋದು. ಇಲ್ಲ ಅಂದ್ರೆ ಕಾಮನ್ 2 ಸ್ಪ್ರೇ ಅಂತ ಹೇಳ್ತೀವಿ. ಈಗ ನೀವು ಬೇರೆ ಬೇರೆ ಬೆಳೆಯಲ್ಲೆಲ್ಲ ಇದನ್ನೆಲ್ಲ ಹೊಡಿತಾರೆ, ಆಲೂಗಡ್ಡೆ ಗ್ರೇಪ್ಸ್ ಅಲ್ಲಿ ಎಲ್ಲ ಅವರು 8-10 ಪ್ರತಿ 15 ದಿನ ಹೊಡಿಲಿಕ್ಕೆ ಆಗೋದಿಲ್ಲ. ಆ ಶೆಡ್ಯೂಲ್ ಪ್ರಕಾರ ಹೊಡಿತಾ ಇರ್ತಾರೆ ಅವರು. ಸರ್ ಈಗ ಇನ್ನೊಂದು, ಈಗ ರೈತರು ಅಡಿಕೆಗೆ ಎಷ್ಟೋ ಮಂದಿ ಈಗ ಬೇಸಿಗೆ ಕಾಲದಲ್ಲಿ ಒಂದು ಬಿಡ್ತಾರೆ, ಕೆಲವೊಂದು ಮಾಡಿ ಈಗ ಕಾಪರ್ ಸಲ್ಫೇಟ್ ಅಲ್ಲ ಬೇರೆ ಒಂದು ಬಿಡ್ತಾರೆ, ಅದೇನೋ ನಲ್ಲಿ ಉದುರು ಅಂತ ಹೇಳ್ತಲ್ಲ, ಸೊ ಅದಕ್ಕೂ ಬಿಡಬೇಕು ಅಂತ. ಅದು ಬೇರೆ ರೋಗ, ಬೇರೆ ರೋಗ. ಅದು ಮತ್ತೊಂದು ಫಂಗಸ್ ಇಂದ ಬರೋದು, ಶಿಲೀಂಧ್ರದಿಂದ ಬರೋದು. ಕೊಲೊಟ್ರೈಕಮ್ ಈಗ ನೋಡಿದಿರಲ್ಲ ನೀವು, ಎಲೆ ಚುಕ್ಕೆ ರೋಗ ಅಂತ ಬರ್ತಾ ಇದೆಯಲ್ಲ, ಅದು ಬೇರೆ ಶಿಲೀಂಧ್ರದಿಂದ ಬರೋದು. ಆ ಶಿಲೀಂಧ್ರದಿಂದ ಅದು ಸಿಂಗಾರ ಒಣಗೋ ರೋಗ ಬರ್ತಾ ಇದೆ. ಸಿಂಗಾರ ಒಣಗೋ ರೋಗ ಬಂದ್ರೆ ಸಿಂಗಾರ ಒಣಗಲ್ಲಿ ಇದಾಗ್ತಾ ಇರುತ್ತೆ. ಅದಕ್ಕೆ ಬೇರೆ ರೀತಿಯ ಶಿಲೀಂಧ್ರ ನಾಶಕ ಇದೆ. ಅದಕ್ಕೂ ಕೂಡ ನಾವು ಫೈಟೋ ಸ್ಯಾನಿಟೇಷನ್ ಎಲ್ಲ ಮಾಡಬೇಕು, ಉಳಿದಿದ್ದು ಎಲ್ಲ ಮಾಡ್ಕೊತಿರ್ಬೇಕು ಅಂತ. ಇಮಿಡಿಯೇಟ್ ಅಂತ ಜಾಸ್ತಿಯಲ್ಲಿ ಬಂದಾಗ ಕಂಟ್ರೋಲ್ ಮಾಡಲಿಕ್ಕೆ ಅದಕ್ಕೆ ನಾವು ಪ್ರೊಪಿಕೊನಜೋಲ್ ಅಂತೇಳಿ, ಟಿಲ್ಟ್ ಅಂತ ಬರ್ತದೆ, ಪ್ರೊಪಿಕೊನಜೋಲ್ ಅಂತೇಳಿ ಇದರ ನೇಮು. ಅದನ್ನು ನಾವು ಹೊಡಿಬೇಕು. 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಅದನ್ನೀಗ ನಾವು ಎಲೆ ಚುಕ್ಕೆ ರೋಗಕ್ಕೆಲ್ಲ ಅದನ್ನೇ ಇದು ಮಾಡ್ತಾ ಇದ್ದೀವಿ. ಅದನ್ನೇ ಕೂಡ ಡೆಮಾನ್ಸ್ಟ್ರೇಷನ್ ಕೂಡ ಬೇರೆ ಬೇರೆ ಕಡೆ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ರೈತರಿಗೆ ಇದು ಮಾಡ್ತಾ ಇದ್ದೀವಿ. ಆದರೆ ಅದೇ ಯಾವುದೇ ಬಂದರೆ ಇಮಿಡಿಯೇಟ್ ಕಂಪ್ಲೀಟ್ ಇರಾಡಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿಂದ ನೀವು ನಾನು ಔಷಧಿ ಹೊಡೆದ್ಬಿಟ್ಟಿದ್ದೀನಿ, ಇನ್ನು ತೋಟಕ್ಕೆ ಹೋಗಿದವರು ಏನು ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವೆದರ್ ಎಲ್ಲ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಯಾವಾಗ ಬೇಕಾದ್ರೂ ಮಳೆ ಬರ್ತದೆ. ಯಾವಾಗ ಈಗ ಗೊತ್ತಿದೆಯಲ್ಲ ನಮಗೆ ಎಷ್ಟು ಮಳೆ ಇದಾಗ್ತಾ ಇದ್ದಂತೆ. ಸೊ ಅದಕ್ಕೆ ಬರ್ತಾ ಇರ್ಬೋದು, ಮತ್ತೆ ನೋಡ್ತಾ ಇರಬೇಕು, ಆದಷ್ಟು ಮಾನಿಟರ್ ಮಾಡ್ತಾ ಇರಬೇಕು. ಮತ್ತೆ ಬಂತು ಅಂದರೆ ಇಮಿಡಿಯೇಟ್ ಅಲ್ಲಿ ತಗೊಂಡು ಅದು ಹರಡ್ದಾಗ ನೋಡ್ಕೋಬೇಕು ಅಷ್ಟೇ. ಇಲ್ಲಿ ಮಳೆ ಒಂದೇ ರೀತಿಯಲ್ಲಿ ಇತ್ತು ಅಂತ ಬರೋದಿಲ್ಲ. ಈಗ ಹೇಳಿದಾಗ ನಾವು 45 days ಇವನ್ 60 daysವರೆಗೂ ಕೆಲವೊಮ್ಮೆ ಒಂದೊಂದು ವರ್ಷ ರೈತರಿಗೂ ಗೊತ್ತಿದೆ, ಬೋರ್ಡೋ ಮಿಕ್ಸರ್ ಒಂದೇ ಸಲ ಹೊಡಿತಾರೆ. ಎಷ್ಟು ಸಲ ಅವ್ರು ಕರೆಕ್ಟ್ ಟೈಮಲ್ಲಿ ಹೊಡೆದಾಗ, ಒಂದೇ ಟೈಮಲ್ಲಿ ಹೊಡೆದವರಿದ್ದು ಎಷ್ಟು ಜನರಿದ್ದು ಬಂದೇ ಇಲ್ಲ, ಕೊಳೆ ಬರೋದಿಲ್ಲ. ಒಂದೇ ಟೈಮ್ ಸಾಕು ಅಂತೇಳಿ ಎಲ್ಲರಿಗೂ ಜನರಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಅಂತೇಳಿ. ಯಾವ ತೋಟಕ್ಕೆ ನಾವು ಅದಕ್ಕೆ ನೀವು 3 ಸಲ ಹೊಡಿಬೇಕು ಅಂತ ನಾವು ಕಂಪಲ್ಸರಿ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ಒಂದೇ ಸಲ ಹೊಡೀರಿ ನೀವು ಅಂತೇಳಿ ಹೇಳಲಿಕ್ಕೂ ಆಗೋದಿಲ್ಲ. ಸೊ ಮಿನಿಮಮ್ 2 ಸಲ ಹೊಡಿಬೇಕಾಗ್ಬೋದು ಈ ಒಂದು ಕಂಡೀಷನಲ್ಲಿ ಅಂತ ಹೇಳಬೇಕಷ್ಟೇ. ಭಾರತ್ ಆಗ್ರೋ ಸರ್ವಿಸಸ್ ಆ್ಯಂಡ್ ಸಪ್ಲೈಸ್ ಎಲ್ಲ ಕೃಷಿ ಉಪಕರಣಗಳ ಹಾಗೂ ಸ್ಯಾನಿಟರಿ ಮತ್ತು ಗೃಹೋಪಯೋಗಿ ಉಪಕರಣಗಳ ಸುಳ್ಯದ ಏಕೈಕ ಮಳಿಗೆ. ರಾಮಚಂದ್ರ ಪಿ ಮಾಲಕರು ಮತ್ತು ಸಿಬ್ಬಂದಿ ವರ್ಗ, ಆಗ್ರೋ ಹೌಸ್, ರಥಬೀದಿ, ಶ್ರೀ ಚೆನ್ನಕೇಶವ ದೇವಸ್ಥಾನದ ಬಳಿ, ಸುಳ್ಯ. ಸಂಪರ್ಕ ಸಂಖ್ಯೆ 08257 230319, 9741538499, 9483923429. Ecofresh Enterprises ಬೆಳ್ತಂಗಡಿ. ಬ್ರಾಂಡೆಡ್ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್, ಪವರ್ ಟೂಲ್ಸ್, ಜನರೇಟರ್ಸ್, ಹೋಮ್, ಹೋಟೆಲ್ ಅಂಡ್ ಬೇಕರಿ ಮೆಷಿನರೀಸ್ ಸೇಲ್ಸ್ ಅಂಡ್ ಸರ್ವಿಸಸ್. ಗವರ್ಮೆಂಟ್ ಸಬ್ಸಿಡಿ ಅವೈಲೇಬಲ್. ವಿಸಿಟ್ ಟುಡೇ. Ecofresh Enterprises, ಐಡಿಯಲ್ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್, ನಿಯರ್ ರಾಘವೇಂದ್ರ ನರ್ಸಿಂಗ್ ಹೋಮ್, ಮೇನ್ ರೋಡ್, ಬೆಳ್ತಂಗಡಿ. ಕಾಂಟ್ಯಾಕ್ಟ್ 7026262255. ನಮಸ್ತೆ, ನಾನು ಶ್ರೀಧರ್ ಕುಕ್ಕಿಲ ಅಂತ. ನಂದು ಯನ್ಮಕಾಜಿ ಪಂಚಾಯತಿನ ಬೆದ್ರಂಪಳ್ಳದ ಕುಕ್ಕಿಲ ಎಂಬಲ್ಲಿ ನನ್ನ ಮನೆ. ನಾವು ಪರಂಪರೆಯಿಂದ ಈ ಕೃಷಿ ಕಾಯಕದಲ್ಲಿ ತೊಡಗಿದವರು. ಅಂದರೆ ನಮ್ಮ ಕುಟುಂಬವೇ ಹಿಂದೆ ಕೃಷಿಯಿಂದ ಬಂದಂಥದ್ದು. ಆವಾಗ ಹೆಚ್ಚಾಗಿ ನಾವು ಈ ಪ್ರದೇಶದಲ್ಲಿ ಅಡಿಕೆ, ತೆಂಗು ಇತ್ಯಾದಿ ಕೃಷಿಗಳನ್ನು ಮಾಡುವಾಗ ನಮಗೆ ಈ ಅಡಿಕೆ ಕೃಷಿ ಎಂಬುದು ನಮ್ಮ ಮೂಲ. ಎಲ್ಲದಕ್ಕೂ ಪ್ರಧಾನವಾದ ಕೃಷಿ ಅಡಿಕೆ ಕೃಷಿ. ಅದರಲ್ಲಿ ಪರಂಪರೆಯಿಂದ ಬಂದಂತಹ ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಂಡು ಬರುವಾಗಲೂ ನಮಗೆ ಈ ವಾರ್ಷಿಕವಾಗಿ ಬರುವಂತಹ ವಿಪರೀತವಾದ ಮಳೆ, ಇದರಿಂದಾಗಿ ಬರುವಂತಹ ಕೊಳೆ ರೋಗದಿಂದ ನಾವು ಬೇಸತ್ತು ಹೋಗಿದ್ದೆವು. ಇದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆಗಳು ಉಂಟಾ ಎಂಬುದಾಗಿ ನಾವು ಕಂಡು ಹುಡುಕುವಂತಹ ಒಂದು ಸಂದರ್ಭಗಳಿದ್ದವು. ಅಂದರೆ ಪರಂಪರೆಯಿಂದ ಬರುವುದೇನಂತ ಹೇಳಿದರೆ, ಇಲ್ಲಿ ಗೊತ್ತಿದೆ ನಿಮಗೆಲ್ಲ, ಬೋರ್ಡೋ ಮಿಶ್ರಣವನ್ನು ಬಿಡುವಂತಹದ್ದು. ಬೋರ್ಡೋ ಮಿಶ್ರಣವನ್ನು ಬಿಡುವಾಗ ಅದಕ್ಕೆ ಇರುವಂತಹ ಕೆಲವೊಂದು ಲಿಮಿಟೇಷನ್ಸ್ಗಳಿದ್ದಾವೆ. ಅದನ್ನು ಮಳೆ ಬಿಟ್ಟು ಒಂದಿಷ್ಟು ಸಮಯ ನಮಗೆ ಸಿಗಬೇಕಾಗ್ತದೆ, ಅದಕ್ಕೆ ಸಮಯಾವಕಾಶ. ಜೊತೆಗೆ ಅದನ್ನು ತಯಾರು ಮಾಡಲಿಕ್ಕಿರುವಂತಹ ಒಂದು ಅದಕ್ಕೆ ತಗೊಳ್ಳುವಂಥ ಒಂದು ಸಮಯ. ಇದನ್ನೆಲ್ಲ ಪರಿಗಣಿಸೋಕ್ಕೆ ಪರ್ಯಾಯ ಏನಾದರೂ ವಿಷಯ ಇದೆಯೋ ಅಂತ ಎಂಬುದಾಗಿ ಹೀಗೆ ಚಿಂತಿಸ್ತಾ ಇರುವಾಗ CPCRI ಅವರು ನಮ್ಮನ್ನು ಸಂಪರ್ಕಿಸ್ತಾರೆ ಏನೋ ಒಂದು ಕಾರಣದಿಂದ. ಆವಾಗ ಅವರಿಂದ ಸಂಪರ್ಕಿಸುವಾಗ ಅದಕ್ಕೊಂದು ಪರ್ಯಾಯವಾದಂಥ ಒಂದು ವ್ಯವಸ್ಥೆ ಬಂದಿದೆ, ನಿಮ್ಮ ತೋಟದಲ್ಲಿ ಅದನ್ನು ಪರೀಕ್ಷಿಸಬಹುದೇ ಎಂಬುದಾಗಿ ಕೇಳಿಕೊಂಡ್ರು. ಆವಾಗ ನಾವು ಸಂತೋಷದಿಂದ ಒಪ್ಪಿಕೊಂಡೆವು. ಹಾಗೆ ಮ್ಯಾಂಡಿಪ್ರೊಪಮೈಡ್ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ನಾವು ನಮ್ಮ ತೋಟದಲ್ಲಿ ಇದು ಮಾಡಿದೆವು. ಆ ಪ್ರಕಾರ 3 ವರ್ಷ ಅವರು ಅದನ್ನು ನಮಗೆ ಒದಗಿಸಿಕೊಟ್ಟಿದ್ರು. ಅದನ್ನು ನಾವು ನಮ್ಮ ತೋಟಕ್ಕೆ ಸಿಂಪಡಣೆ ಮಾಡಿದೆವು.
ಮಾಡುವಂಥ ವಿಧಾನ ಕೂಡ ಅವರು ಹೇಳಿಕೊಟ್ಟಿದ್ದಾರೆ. ಜೂನ್ ಪ್ರಥಮ ವಾರ ಅಥವಾ ಮೇ ತಿಂಗಳ ಕಡೆಯ ವಾರ ಕೊಡಬೇಕೆಂಬುದೇ ನಾವು ಅಳವಡಿಸಿಕೊಂಡದ್ದು ಜೂನ್ ಮೊದಲ ವಾರದಲ್ಲಿ. ಮತ್ತು ಅದು ಬಿಟ್ಟು ನಂತರ ಒಂದು 45 ದಿನ ಬಿಟ್ಟು ಇನ್ನೊಮ್ಮೆ ಈ ಥರ 2 ಸಲ ಈ ಏನು ಇದನ್ನು ಸಿಂಪಡಣೆ ಮಾಡಿದ್ದೇವೆ. 1 ಲೀಟರಿಗೆ 1 ml ಎಂಬ ರೀತಿಯಲ್ಲಿ ಮಾಡುವಂಥದ್ದು. ಇದರಿಂದ ನಮಗೆ ಏನಾಯಿತು ಅಂತ ಹೇಳಿದರೆ, ಪ್ರಥಮ ಸಿಂಪಡಣೆಯಿಂದಲೇ ಅದರ ರಿಸಲ್ಟ್ ನಮಗೆ ಸಣ್ಣ ಮಟ್ಟಿಗೆ ಅದರಲ್ಲಿ ರಿಸಲ್ಟ್ ಪಾಸಿಟಿವ್ ಆಗಿ ಕಂಡು ಬಂತು. ಅಂತ ಹೇಳಿದರೆ ಏನು ಬೋರ್ಡೋದಿಂದ ನಮಗೆ ಅದರ ಈ ಕೊಳೆ ರೋಗದ ತಡೆಯನ್ನು ನಾವು ಹೇಗೆ ಮಾಡ್ತಿದ್ದೇವೋ ಅದಕ್ಕಿಂತ ಒಂದು 15-20% ಹೆಚ್ಚು ನಮಗೆ ಇದರಲ್ಲಿ ರಿಸಲ್ಟ್ ಗೋಚರವಾಯಿತು. ಹಾಗೆ ಈ ವರ್ಷದಲ್ಲಿ ಈ 2 ರೀತಿಯಲ್ಲಿ 2 ಸಲ ಈ ರೀತಿಯಾಗಿ ಸಿಂಪಡಣೆ ಮಾಡಿದ್ರಿಂದ ನಮಗೆ ಆ 3 ವರ್ಷದಲ್ಲಿ ಏನು ಮುಂಚೆ ನಾವು ಬರ್ತಾ ಇರುವ ಕಂಪೇರಿಟಿವ್ಲಿ ನಾವು ಯೋಚನೆ ಮಾಡುವಾಗ ನಮಗೆ ಅದರಲ್ಲಿ ರೋಗ ಆ ತೋಟಕ್ಕೆ ಏನು ಇದನ್ನು ಸಿಂಪಡಣೆ ಮಾಡಿದ ತೋಟಕ್ಕೆ ರೋಗ ಇರಲಿಲ್ಲ. ಒಮ್ಮೆ ಒಂದು ಸಣ್ಣ ರೋಗ ಬಂದಿತ್ತು, ಅದಕ್ಕೆ ಇನ್ನೊಮ್ಮೆ ಆ ಏನು ರೋಗ ಬಂದಂತಹ ಗಿಡಗಳಿಗೆ ನಾವು ಅದನ್ನು ಅಳವಡಿಸಿದೆವು, ಅಲ್ಲಿ ರೋಗ ನಿಂತಿದೆ. ಆ ರೀತಿಯಾಗಿ ನಮಗೆ ಇದು ವೆಚ್ಚದ ವಿಚಾರದಲ್ಲಿ ಹೇಳುವಾಗ ಈಗ ಬೋರ್ಡೋ ಮಿಶ್ರಣವನ್ನು ಬಿಡುವಾಗ ಅದರ ಸರಿ ಡಬಲ್ ವೆಚ್ಚ ಇದಕ್ಕೆ ಆಗ್ತದೆ ಅಂತ ಹೇಳ್ಬೋದು. ಆದರೂ ಕೂಡ ಬೋರ್ಡೋ ಮಿಶ್ರಣ ಒಂದು ಮರಕ್ಕೆ ಸಾಧಾರಣವಾಗಿ 1 ಲೀಟರ್ನಿಂದ 1.5 ಲೀಟರ್ನಷ್ಟು ಉಪಯೋಗ ಆಗ್ತದೆ ಒಂದು ಮರಕ್ಕೆ. ಇದನ್ನು ಅಷ್ಟು ಬೇಕಾಗಿಲ್ಲ, ಅಂದರೆ ಇದು ಒಂದು ಮಿಸ್ಟ್ ಥರ ಇದನ್ನು ಸಿಂಪಡಣೆ ಮಾಡಿದರೆ ಸಾಕಾಗ್ತದೆ. ಆದ್ದರಿಂದ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದನ್ನು ಸಮದೂಗಿಸಿಕೊಂಡು ಹೋಗುವಾಗ ಸಾಧಾರಣ ವೆಚ್ಚ ಒಂದು ಸ್ವಲ್ಪ ಹೆಚ್ಚು ಬರ್ಬೋದು ಈ ಮ್ಯಾಂಡಿ ಪ್ರೊಪಮೈಡ್ಗೆ. ಮತ್ತು ಸಿಂಪಡಣೆ ವೆಚ್ಚ ಸಾಮಾನ್ಯವಾಗಿ ಹಾಗೇ ಇರ್ತದೆ, ಲೇಬರ್ ಚಾರ್ಜ್ ಹಾಗೆ ಇರ್ತದೆ. ಆದರೆ ಔಷಧಿಗೆ ಲೀಟರಿಗೆ ನಾವು ನೋಡುವಾಗ 6,000 7,000 ಇಷ್ಟು ಬರ್ತದೆ ಎಂಬುದಾಗಿ ವ್ಯತ್ಯಾಸವಾಗಿ ಇರ್ತದೆ. 5,000ದಿಂದ 7,000ದವರೆಗೆ ಅದಕ್ಕೆ ರೇಟ್ ಇರ್ತದೆ ಅಂತ ಕಾಣ್ತದೆ. ಆ ರೀತಿಯಲ್ಲಿ ನೋಡುವಾಗ ವೆಚ್ಚದಲ್ಲಿ ಹೆಚ್ಚು ಕಂಡರೂ ಕೂಡ ಸಿಂಪಡಣೆ ಮಾಡುವ ಪ್ರಮಾಣ ಇದಕ್ಕೆ ಕಡಿಮೆ ಸಾಕಾಗ್ತದೆ ಮತ್ತು ರಿಸಲ್ಟ್ ಕೂಡ ಹೆಚ್ಚಿರ್ತದೆ ಎಂಬಂಥ ರೀತಿಯಲ್ಲಿ ಇದನ್ನು ಖಂಡಿತವಾಗಿಯೂ ರೈತರು ಅಳವಡಿಸಿಕೊಳ್ಬಹುದು ಎಂಬುದಾಗಿ ನಮ್ಮ ಅನುಭವದ ಒಂದು ಮಾತು. ಹೌದು, ಕಂಟಿನ್ಯೂ ಆಗಿ ಅದನ್ನೇ ಮಾಡಬೇಕು ಅಂತ ಇದ್ದೇವೆ. ಅಂದರೆ ಈ ವರ್ಷ ನಾವು ಮಾಡಿಲ್ಲ, ಈ ವರ್ಷ ಇದನ್ನು ಬಿಟ್ಟು ಹೋಯಿತು. ಮುಂದಿನ ವರ್ಷ ಇನ್ನು ಅವೈಲೇಬಲ್ ಆಗಿರಲಿಲ್ಲ, ಈ ವರ್ಷ ನಮಗೆ ಸಿಗಲಿಲ್ಲ. ಈ ವರ್ಷ ನೋಡಿ ನಾವು ಇಲ್ಲಿ ಬಿಟ್ಟಂಥದ್ದು ಬೋರ್ಡು ನಿಮಗೆ ಕಾಣ್ತಾ ಉಂಟಲ್ಲ, ಇದಕ್ಕೆಲ್ಲ ಬಿಟ್ಟಿರುವಂಥದ್ದು ಬೋರ್ಡು. ಇನ್ನು ಮುಂದಿನ ವರ್ಷ ಅಂದರೆ ಈ ವರ್ಷ ಇನ್ನೊಂದು ಸಂಗತಿ, ನಮಗೆ ಮಳೆ ಎಂಬುದು ಬಿಟ್ಟು ಸಿಗಲೇ ಇಲ್ಲ. ಈ ಸಿಗುವ ಹೊತ್ತಿಗೆ ನಾವು ಈ ಔಷಧಿಯನ್ನು ತಂದು ಬಿಡುವಂಥ ಹೊತ್ತಿಗೆ ನಮಗೆ ಅಷ್ಟು ಸಮಯಾವಕಾಶ ಇಲ್ಲ. ಆವಾಗ ಲೇಬರ್ ಸಿಕ್ಕಿದ ಕೂಡಲೇ ನಮಗೆ ಏನಾದರೂ ಪರ್ಯಾಯ ಬೇಕು, ಅದಕ್ಕೊಂದು ವ್ಯವಸ್ಥೆ ಬೇಕಲ್ಲ. ಆ ರೀತಿಯಲ್ಲಿ ಇದು ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ ಹಾಕೊಂಡು ನಾವು ಈ ಥರ ಮಾಡಿ ಈ ವರ್ಷ ಬಿಟ್ಟಂಥದ್ದು. ನಿಮ್ಮಲ್ಲಿ ಯಾವುದು ಊರಿನ ಇದು ಈಗ ಇರುವಂಥದ್ದು? ಇದು ಮಂಗಳ ಊರ ಮಂಗಳ ಊರಿನದ್ದು ಇದೆ, ಎಲ್ಲದಕ್ಕೂ ಮಾಡಿದ್ವಿ. ಊರಿನ ನಮ್ಮಲ್ಲಿ 5 ವಿಧದ್ದು ಇದೆ. ಊರ ತಳಿ ಉಂಟು, ಮಂಗಳ ಇದೆ, ಮತ್ತೆ ಸುಮಂಗಳ ಅಂತ ಇದೆ, ಮತ್ತೆ ಮೋಹಿತ್ ನಗರ್ ಅಂತ ಇದೆ, ಮತ್ತೆ ಇಂಟರ್ಸಿ. ಈ ಇಷ್ಟು ವಿಧದ್ದು ನಮ್ಮಲ್ಲಿ ಇದೆ. ಎಲ್ಲದಕ್ಕೂ ಇದನ್ನು ಮಾಡಿದ್ದೇವೆ. ಎಲ್ಲದರಲ್ಲಿ ಕೂಡ ನಮಗೆ ಪಾಸಿಟಿವ್ ಆಗಿ ಕಂಡು ಬಂದಿದೆ. ಹೌದು, ಖಂಡಿತವಾಗಿ ಧೈರ್ಯದಲ್ಲಿ ಮಾಡಬಹುದು ಅಂತ ಹೇಳ್ಬೋದು. ಖಂಡಿತ ಮಾಡಬಹುದು. ಕೃಷಿ, ಗೃಹ, ಕೈಗಾರಿಕೆ ಮತ್ತು ನೀರಾವರಿ ಬಳಕೆಗೆ ದೃಢ ಮತ್ತು ಬಲಿಷ್ಠ ಪಿವಿಸಿ ಪೈಪ್ಗಳು. ಪಿವಿಸಿ ಪೈಪ್ಗಳ ಸರಣಿಯಲ್ಲಿ ಅಂದು ಇಂದು ವಿಜಯ ಸಾಮ್ರಾಟ್ ಪಿವಿಸಿ ಪೈಪ್ಗಳು, ಆನಿಡ್ಕ, ಕುಂತೂರು, ಪೆರಾವೆ ಪೋಸ್ಟ್, ಕಡಪ ತಾಲೂಕು. ಮೊಬೈಲ್ ನಂಬರ್ 7022162182 9845906467. ಪುತ್ತೂರಿನ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆ 2020ರಲ್ಲಿ ಪ್ರಾರಂಭವಾದ ಗುಣಮಟ್ಟದ ಬೆಳೆ ಪ್ರಕ್ರಿಯೆ, ಮೌಲ್ಯವರ್ಧಿತ ಉತ್ಪನ್ನಗಳ ನಿರ್ಮಾಣ ಮತ್ತು ಸಮರ್ಪಕ ಮಾರುಕಟ್ಟೆ ಸಂಪರ್ಕದ ಮೂಲಕ ರೈತರಿಗೆ ಹೂಡಿಕೆ ಮತ್ತು ಆದಾಯ ಹೆಚ್ಚಿಸಲು ಸ್ಥಳೀಯವಾಗಿ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಲ್ಯಾಬ್ ಹಾಗೂ ಶೀತಲೀಕರಣ ಕೊಠಡಿಗಳನ್ನು ನಮ್ಮ ಪುತ್ತೂರಿನಲ್ಲಿ ನಿರ್ಮಿಸಿದ್ದು ರಫ್ತಿಗೆ ಯೋಗ್ಯ ಉತ್ಪನ್ನಗಳನ್ನು ಪರಿಚಯಿಸುತ್ತಿದೆ. ಬಿದಿರು ಕೃಷಿ ಗ್ರಾಮಜನ್ಯದ ಯೋಜನೆಯ ಭಾಗವಾಗಿದೆ. ಗ್ರಾಮಜನ್ಯದ ಅಭಿವೃದ್ಧಿಯ ಬೆಳಕನ್ನು ಪಸರಿಸುವ ನಮ್ಮ ಹೆಸರು ರಾಜ್ಕುಮಾರ್ ಅಂತೇಳಿ, ನಾನು ಕೂಡ ಒಬ್ಬ ವೈಜ್ಞಾನಿಕವಾಗಿ CPCRA ಕಾಸರಗೋಡಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 10-15 ವರ್ಷ ಹಿಡಿದು ಈ ಒಂದು ಅಡಿಕೆಯಲ್ಲಿ ಬರ್ತಕ್ಕಂಥ ಈ ರೋಗ ಏನು ಕೊಳೆ ರೋಗ ಇದೆ, ಸಾಕಷ್ಟು ಚರ್ಚೆ ಆಗ್ತಾ ಇರ್ತದೆ. ನೀವು ಇತ್ತೀಚಿನ ದಿನಗಳು ನೋಡ್ತಾ ಇರಬೇಕು, ಕೆಲವು ವರ್ಷ ಹಿಡಿದು ಮಳೆ ಜಾಸ್ತಿನೇ ಆಗ್ತಾ ಉಂಟು. ಮತ್ತು ರೇಟು ಕೂಡ ಜಾಸ್ತಿ ಆಗ್ತಾ ಇದೆ. ರೈತರಿಗೂ ಕೂಡ ಭಾಳ ವರಿ ಇದೆ. ನನ್ನ ಕ್ರಾಪ್ ಈ ವರ್ಷ ಇರ್ತದ ಹೋಗ್ತದ. ನಾನು ಲಾಸ್ಟ್ ಇಯರ್ ಬೋರ್ಡ ಮಾಡಿದ್ದೀನಿ, ಈ ವರ್ಷನೂ ಬೋರ್ಡ ಮಾಡ್ತಾ ಇದ್ದೀನಿ. ಮಳೆ ಜಾಸ್ತಿನೇ ಆಗ್ತಾಯಿದೆ, ರೋಗ ಇನ್ನು ಉಲ್ಬಣ ಆಗ್ತಾಯಿದೆ. ನನ್ನ ಕ್ರಾಪ್ ಫೇಲ್ ಆದ್ರೆ ನಂಗೆ ನಾಳೆ ಏನು ಅನ್ನತಕ್ಕಂಥ ಒಂದು ಭಾಳಷ್ಟು ಚರ್ಚೆ ಆಗ್ತಾಯಿದೆ. ಅಂಥ ಸಮಯದಲ್ಲಿ ಕೂಡ ಈ CPCRA ಒಂದು ಎಲ್ಲ ಫಂಜಿಸೈಡ್ನ ಆಲ್ರೆಡಿ ಹೇಳಿದ್ದಾರೆ.
ಅದರಲ್ಲಿ ಇದು ಒಂದು ನಾವು ಸೈಂಟಿಫಿಕಲಿ ನಾವು ಒಂದು ಸ್ಕ್ರೀನ್ ಮಾಡಿದಾಗ ಇದು ಸಿಕ್ಕತಕ್ಕಂಥ ಒಂದು ಕೆಮಿಕಲ್. ಸೊ ಅದನ್ನು ನಮ್ಮ ಈ ಯಾವಾಗ ಚರ್ಚೆ ಬಂದಾಗ ರೈತರೆಲ್ಲ ಸುಮಾರು ಕ್ವಶನ್ ಮಾಡ್ತಾ ಇದ್ದಾಗ ಕೂಡ ನಮ್ಮ ನಿರ್ದೇಶಕರು ಕೂಡ ಆಗಲಿ, ನಮ್ಮ ಮುಖ್ಯಸ್ಥರಾಗಲಿ, ಇತರ ವಿಜ್ಞಾನಿಗಳು ಕೂಡ ಸಾಕಷ್ಟು ರೇಡಿಯೋ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ. ಇವನ್ ಟಿವಿದಲ್ಲಿ, ಪತ್ರಿಕಾದಲ್ಲಿ ಮುಂಜಾಗ್ರತೆ ಏನೇನು ಮಾಡಬೇಕು, ಯಾವ ರೀತಿ ಸ್ಪ್ರೇ ಮಾಡೋದೆಲ್ಲ ಹೇಳ್ತಾರೆ. ಹಾಗೆ ಕೂಡ ಈ ಒಂದು ನಾವು ಏನು ಐಡೆಂಟಿಫೈ ಮಾಡಿದಾಗ ಕೆಮಿಕಲ್ ನಮ್ಮ ಒಂದು ಸ್ಕ್ರೀನಲ್ಲಿ ಕಂಡು ಬಂದಾಗ ಕೂಡ ನಮಗೆ ಒಂದು DASD ಅಂತೇಳಿದೆ, ಅಡಿಕೆ ಮತ್ತು ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಅಂಥೇಳಿ DASD ಇನ್ ಕಾಲಿಕಟ್, ಅವರು ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತೀವಿ ಅಂಥೇಳಿ ಮುಂದೆ ಬಂದಿದ್ದಾಗ ನಾವು ಈ ಒಂದು 2 ಪ್ರಾತ್ಯಕ್ಷಿಕವಾಗಿ ಈ ಮ್ಯಾಂಡಿಪ್ರೊಪಮೇಡನ್ನ ಸ್ಪ್ರೇ ಮಾಡ್ತಕ್ಕಂಥ ತಗೊಂಡಿದ್ದು ಒಂದು ಬೆಳವೈ ಇಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ. ಸೊ 2ರಲ್ಲೂ ಕೂಡ ಅವ್ರು ಸ್ಪ್ರೇ ಮಾಡಿದಾಗ ಸುಮಾರು ರೋಗ ಕಂಡು ಬಂದಿದೆ. ನಾವು ತೋಲನೆ ಮಾಡಿದಾಗ ಇದು ಕೂಡ ಅಷ್ಟೇ ಇರ್ಬೋದು, ಬೋರ್ಡೋ ಮತ್ತು ಇದಕ್ಕೂ ನಾವು ಇದರಲ್ಲಿ ಏನು ಜಾಸ್ತಿ ಅದರಲ್ಲಿ ಅಂತ ಏನಿಲ್ಲ. ಬಟ್ ಎಲ್ಲೆಲ್ಲಿ ಜಾಸ್ತಿ ಮಳೆ ಇದೆ ಅಂಥದ್ದಲ್ಲಿ ಎಲ್ಲೆಲ್ಲಿ ಉಪಯೋಗ ಮಾಡಿದ್ದಾರೆ ಅಲ್ಲಿ ಕೊಳೆ ಬರಲಾರ್ದಂಗೆ ನೋಡ್ಕೊಂಡಿದೆ ಅಂತ ರೈತರು ಕೂಡ ಭಾಳ ಅಭಿಪ್ರಾಯ ಇದೆ. ಎಸ್ಪೆಷಲಿ ಎಲ್ಲೆಲ್ಲಿ ವ್ಯಾಲಿ ಇರ್ತದೆ ಅಲ್ಲಿ ಕಂಟಿನ್ಯೂಸ್ ಮಳೆ ಇರ್ತದೆ ಮತ್ತು ಮೋಡನೂ ಜಾಸ್ತಿ ಇರ್ತದೆ, ಕೋಲ್ಡ್ ಜಾಸ್ತಿ ಇರ್ತದೆ. ಅಂಥ ಟೈಮದಲ್ಲೆಲ್ಲ ನಾವು ಬೋರ್ಡೋ ಸ್ಪ್ರೇ ಮಾಡಿದಾಗ ಸ್ಪ್ರೇ ಮಾಡಿದ ತಕ್ಷಣ ತಕ್ಕಂತ ಮಳೆ ಬಂದದ್ದು ಎಲ್ಲ ಮತ್ತೆ ವಾಶೌಟ್ ಆಗೋಯ್ತದೆ. ಅಂಥ ಪ್ರದೇಶದಲ್ಲಿ ಎಲ್ಲೆಲ್ಲಿ ಇದನ್ನು ಮ್ಯಾಂಡಿಪ್ರೊಪಮೇಡ್ ಸ್ಪ್ರೇ ಮಾಡಿದ್ದಾರೆ ಆ ರೈತರು ಹೇಳ್ತಾ ಇದ್ದಾರೆ ನಮಗೆ ರೋಗ ಆಗಿದೆ, ಕಡಿಮೆ ಆಗಿದೆ. ಸೊ ಹಾಗಾಗಿ ಎಲ್ಲೆಲ್ಲಿ ಬೋರ್ಡೋ ಹೊಡಿತಾ ಹೋದಾಗ ಅವ್ರು ಸಿಗಲಿಲ್ಲ ಕಂಟ್ರೋಲ್ ಅಂದ್ರೆ ಅಂಥವ್ರು ಇದನ್ನು ಒಂದ್ಸರಿ ಮ್ಯಾಂಡಿಪ್ರೊಪಮೇಡನ್ನ ಟ್ರೈ ಮಾಡಿದಾಗ ಅವರಿಗೆ ಅದ್ರ ಬಗ್ಗೆ ರಿಸಲ್ಟ್ ಸಿಕ್ಕಿದೆ. ಅವರೇ ಖುದ್ದು ನಮ್ಮ ಸರಿಗೆ ಇವರಿಗೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ. ಶಿರ್ಸಿದಲ್ಲಿ, ಶಿವಮೊಗ್ಗದಲ್ಲಿ, ಇವನು ಸುಳ್ಯದಲ್ಲಿ, ಪತ್ತೂರದು ಈ ರೀಜನ್ದಲ್ಲಿ ಕೆಲವು ಫಾರ್ಮರ್ ಮಾಡಿದ್ದಾರೆ. ಒಂದೇ ಪ್ರಾಬ್ಲಮ್ ಅಂದರೆ ಕೆಮಿಕಲ್ ಬೇಗ ಸಿಗಲ್ಲ. ಕೆಲವೊಂದು ಕಂಪ್ನಿ ಅದೇ 1-2 ಕಂಪ್ನಿಗಳು ಮಾಡ್ತಾ ಇದ್ದಾವೆ, ಮತ್ತು ಕೆಲವು ಅದು ಈಗ ಪ್ರಚಾರ ಆಗ್ತದಲ್ಲ, ಹೀಗಾಗಿ ಸಿಗೋದು ಕಷ್ಟ ಆಗ್ತಾ ಇದೆ. ಬಟ್ ನಾವು ಬೋರ್ಡನ್ನು ಕೂಡ ಒಳ್ಳೇದೇ, ಬೋರ್ಡನ್ನು ಕೂಡ ಒಳ್ಳೆ ಅದು ಉಪಯೋಗಿಸ್ತದಲ್ಲ ಮೊದಲ. ಹಾಗಾಗಿ ಬಟ್ ಬೋರ್ಡನ್ನು ಕೂಡ ಇವತ್ತು ಕೂಡ 50-60% ಜನಗಳು 70% ಜನಗಳು ಅದನ್ನೇ ಉಪಯೋಗ ಮಾಡಿಕೊಂಡು ತಮ್ಮ ಬೆಳೆಯನ್ನು ಸಂರಕ್ಷಣೆ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲೆಲ್ಲಿ ನಿಮಗೆ ಸಮಯ ಸಿಗ್ತದೆ, ಎಲ್ಲೆಲ್ಲಿ ಮಳೆ ಇರಲ್ಲ, ನಾವು ಬೋರ್ಡೋ ಮಾಡ್ಬೇಕಂದಾಗ ನೀವು ಬೋರ್ಡೋನೇ ಮಾಡಿ, ಅದು ಕಾಸ್ಟ್ ಎಫೆಕ್ಟಿವ್. ಓಕೆ. ಆದರೆ ಎಲ್ಲೆಲ್ಲಿ ನಿಮಗೆ ಏನೇನೇ ದಾರಿ ಇಲ್ಲ, ಕಾಪರ್ ಸಲ್ಫೇಟ್ ಸಿಗ್ತಾಯಿಲ್ಲ, ಸುಣ್ಣನೂ ಸಿಗ್ತಾಯಿಲ್ಲ, ಮಳೆನೂ ಕಂಟಿನ್ಯೂಸ್ ಇದೆ, ನಮಗೆ ಬಿಡುವೇ ಇಲ್ಲ, ಬೇರೆದು ಏನು ಆಲ್ಟರ್ನೇಟಿವ್ ಇಲ್ಲ ಅಂತಂದ್ರೆ ಹೇಗೆ ಅಂಥೇಳಿ ಆ ವಿಚಾರ ಬರಬಾರ್ದು ರೈತರಿಗೆ. ಒಂದು ಇದೆಯಪ್ಪ, ಒಂದು ಲಿಕ್ವಿಡ್ ಫಾರ್ಮಲ್ಲಿ ಸಿಗ್ತದೆ, ನಾವು ಇಮಿಡಿಯೇಟ್ಲಿ ಪರ್ಚೇಸ್ ಮಾಡಿ ಮಾರ್ಕೆಟಲ್ಲಿ ಇದನ್ನು ಒಂದು ಬ್ಯಾರಲ್ಲಿ ಮಿಕ್ಸ್ ಮಾಡಿ ಇಮಿಡಿಯೇಟ್ಲಿ ಮಾಡ್ಬೋದು 1-2 ತಾಸು ಮಳೆ ಇಲ್ದಾಗ ಅಂತೇಳಿ ಒಂದು ಪರ್ಯಾಯ ಇರಲಿ ಅನ್ನೋದಕ್ಕೆ ಇದನ್ನು ಉಪಯೋಗ ಮಾಡ್ಬೋದು ಅಂಥ ಒಂದು ಪ್ರದೇಶದಲ್ಲಿ. ಓಕೆ. ಯಾಕಂದರೆ ಯಾವಾಗೂ ನಾವು ಬೋರ್ಡೋ ಸಿಗ್ತದೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಸರಿ ನಮ್ಗೆ ಅವೈಲಬಿಲಿಟಿನೇ ಇರೋದಿಲ್ಲ. ಇದ್ದರೂ ಕೂಡ ಮಳೆ 2-3 ತಾಸೇ ಗ್ಯಾಪ್ ಇರ್ತದೆ, ಅವಾಗ ಇದನ್ನು ತಯಾರು ಮಾಡಲಿಕ್ಕೆ ಸಮಯ ತಗೋತದೆ. ನಮಗೆ ರೆಡಿಮೇಡ್ ಸಿಗಬೇಕು ಅಂದ್ರೆ ಇಂಥದನ್ನು ಉಪಯೋಗ ಮಾಡಿ ನೋಡ್ಬೋದು. ಓಕೆ ವೀಕ್ಷಕರೇ, ಇದು CPCRI ಕಾಸರಗೋಡು ವಿಭಾಗದ ವಿಜ್ಞಾನಿಗಳು ಅಡಿಕೆ ಕೃಷಿಗೆ ಹಿಂಗಾರಕ್ಕೆ ಬಿಡುವಂತಹ ಬೋರ್ಡೋ ದ್ರಾವಣಕ್ಕೆ ಪರ್ಯಾಯವಾಗಿ ಮ್ಯಾಂಡಿಪ್ರೊಪಮೇಡ್ ಎನ್ನುವಂಥ ಒಂದು ಔಷಧಿಯನ್ನು ಕಂಡುಹಿಡಿದು ಅದನ್ನು ಸಿಂಪಡಣೆ ಮಾಡಿ ಯಶಸ್ವಿಯಾಗಿರುವಂಥದ್ದು. ಬಹುಶಃ ಇವತ್ತು ಮಾರುಕಟ್ಟೆಗಳಲ್ಲಿ ಕೂಡ ಈ ಒಂದು ಪ್ರಾಡಕ್ಟ್ ಬರಲಿಕ್ಕೆ ಆರಂಭ ಆಗಿದೆ, ಕೃಷಿಕರಿಗೆ ಲಭಿಸ್ತಾ ಇದೆ. ಸೊ ಹಾಗಾಗಿ ಕೃಷಿಕರು ಬೋರ್ಡೋ ದ್ರಾವಣಕ್ಕೆ ಪರ್ಯಾಯವಾಗಿ ಏನಪ್ಪ ಬೇರೆ ಏನಿದೆ ನಮ್ಮಲ್ಲಿ, ಬೇರೆ ಏನಿಲ್ಲ ಎನ್ನುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಪರ್ಯಾಯವಾದಂಥ ಔಷಧಿ ಕೂಡ ಇದೆ ಎನ್ನುವುದ ನಿಟ್ಟಿನಲ್ಲಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಬಹುಶಃ ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ CPCRI ಕಾಸರಗೋಡು ವಿಭಾಗದವರನ್ನು ಕೂಡ ತಾವುಗಳು ಸಂಪರ್ಕಿಸಬಹುದು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮತ್ತೆಲ್ಲರೂ ಕೃಷಿಕರು ಕೂಡ ಈ ಒಂದು ಔಷಧಿಯನ್ನು ಕಾಸ್ಟ್ ಎಫೆಕ್ಟಿವ್, ಒಂದು ರೀತಿ ಬೆಲೆಯಲ್ಲಿ ಒಂದಷ್ಟು ಏರಿಕೆ ಅಥವಾ ಹೆಚ್ಚಳ ಕಂಡು ಬಂದರೂ ಕೂಡ ಇದರ ರಿಸಲ್ಟ್ ತುಂಬಾ ಎಫೆಕ್ಟಿವ್ ಆಗಿದೆ ಎನ್ನುವ ಮಾತನ್ನು ವಿಜ್ಞಾನಿಗಳು ಹೇಳಿದ್ದಾರೆ ಮತ್ತು ಇಲ್ಲಿನ ರೈತರು ಕೂಡ ಹೇಳಿದ್ದಾರೆ. ಇದು ದ್ವಾರಕಾ ಕೃಷಿ ಲೋಕದ ಈ ಸಂಚಿಕೆಯ ಕಾರ್ಯಕ್ರಮವಾಗಿದೆ. ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಕೆಮ್ಮಾರ ಉಪ್ಪಿನಂಗಡಿ ಪುತ್ತೂರು ಬಡಾವಣೆಯ ಮುಖ್ಯದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಯೊಂದಿಗೆ ಎಂಟ್ರೆನ್ಸ್ ಗೇಟ್, ದ್ವಾರಕಾ ವಾಣಿಜ್ಯ ಕಟ್ಟಡ, ಪಾರ್ಕಿಂಗ್ ವ್ಯವಸ್ಥೆ, ಅಚ್ಚುಕಟ್ಟಾದ ಮನೆಗಳು, ಬೀದಿ ದೀಪಗಳು, ವಾಕಿಂಗ್ ಟ್ರ್ಯಾಕ್ಗಳು, ಆಟದ ಮೈದಾನಗಳು, ಉದ್ಯಾನವನ, ಧ್ಯಾನ ಮಂದಿರ, ರಸ್ತೆಗಳು, ಗೋಶಾಲೆ, ದ್ವಾರಕಾ ರೆಸಿಡೆನ್ಸಿ ಹೀಗೆ ಒಂದೇ ಸೂರಿನಡಿಯಲ್ಲಿ ಸಂಪೂರ್ಣ ಸೌಲಭ್ಯದೊಂದಿಗೆ ಬಡಾವಣೆ ನಿರ್ಮಾಣಗೊಳ್ಳುತ್ತಿದೆ. ಹೆಚ್ಚಿನ ವಿವರಕ್ಕಾಗಿ ಸಂಪರ್ಕಿಸಿ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಪುತ್ತೂರು. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಮ್ರಾಟ್ PVC ಪೈಪ್ಗಳು, ಅನ್ನಡ್ಕ, ಕುಂತೂರು, ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್, ಭಾರತ್ ಆಗ್ರೋ ಸರ್ವಿಸಸ್ ಅಂಡ್ ಸಪ್ಲೈಸ್ ಸುಳ್ಯ, ಇಕೋ ಫ್ರೆಶ್ ಎಂಟರ್ಪ್ರೈಸಸ್ ಬೆಳ್ತಂಗಡಿ, ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ,
ಎಲ್ತಿಮಾರ್ ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್ ಕಲ್ಲಾರೆ ಪುತ್ತೂರು, ಸಾಲ್ಮರ ಆಯುರ್ವೇದ ಪಂಚಳ ಪುತ್ತೂರು, ನಿಸರ್ಗ ಗಾರ್ಡನ್ ನರ್ಸರಿ ಈಶ್ವರ ಮಂಗಲ ಮತ್ತು ಪುತ್ತೂರು, ಆಕರ್ಷಣ್ ಇಂಡಸ್ಟ್ರೀಸ್ ಮುಕ್ರಂಪಾಡಿ ಪುತ್ತೂರು. ಕೃಷಿ, ಗೃಹ, ಕೈಗಾರಿಕೆ ಮತ್ತು ನೀರಾವರಿ ಬಳಕೆಗೆ ದೃಢ ಮತ್ತು ಬಲಿಷ್ಠ ಪಿವಿಸಿ ಪೈಪ್ಗಳು. ಪಿವಿಸಿ ಪೈಪ್ಗಳ ಸರಣಿಯಲ್ಲಿ ಅಂದು ಇಂದು ವಿಜಯ ಸಾಮ್ರಾಟ್. ಸಾಮ್ರಾಟ್ ಪಿವಿಸಿ ಪೈಪ್ಗಳು, ಆನಿರ್ಕ, ಕುಂತೂರು, ಪೆರಾವೆ ಪೋಸ್ಟ್, ಕಡಪ ತಾಲೂಕು. ಮೊಬೈಲ್ ನಂಬರ್ 7022162182, 9845906467. ಪುತ್ತೂರಿನ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆ 2020ರಲ್ಲಿ ಪ್ರಾರಂಭವಾದ ಗುಣಮಟ್ಟದ ಬೆಳೆ ಪ್ರಕ್ರಿಯೆ, ಮೌಲ್ಯವರ್ಧಿತ ಉತ್ಪನ್ನಗಳ ನಿರ್ಮಾಣ ಮತ್ತು ಸಮರ್ಪಕ ಮಾರುಕಟ್ಟೆ ಸಂಪರ್ಕದ ಮೂಲಕ ರೈತರಿಗೆ ಹೂಡಿಕೆ ಮತ್ತು ಆದಾಯ ಹೆಚ್ಚಿಸಲು ಸ್ಥಳೀಯವಾಗಿ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಲ್ಯಾಬ್ ಹಾಗೂ ಶೀತಲೀಕರಣ ಕೊಠಡಿಗಳನ್ನು ನಮ್ಮ ಪುತ್ತೂರಿನಲ್ಲಿ ನಿರ್ಮಿಸಿದ್ದು ರಫ್ತಿಗೆ ಯೋಗ್ಯ ಉತ್ಪನ್ನಗಳನ್ನು ಪರಿಚಯಿಸುತ್ತಿದೆ. ಬಿದಿರು ಕೃಷಿ ಗ್ರಾಮಜನ್ಯದ ಯೋಜನೆಯ ಭಾಗವಾಗಿದೆ. ಗ್ರಾಮಜನ್ಯದ ಅಭಿವೃದ್ಧಿಯ ಬೆಳಕನ್ನು ಪಸರಿಸುವ ಭಾರತ್ ಆಗ್ರೋ ಸರ್ವಿಸಸ್ ಆ್ಯಂಡ್ ಸಪ್ಲೈಸ್ ಎಲ್ಲ ಕೃಷಿ ಉಪಕರಣಗಳ ಹಾಗೂ ಸ್ಯಾನಿಟರಿ ಮತ್ತು ಗೃಹೋಪಯೋಗಿ ಉಪಕರಣಗಳ ಸುಳ್ಯದ ಏಕೈಕ ಮಳಿಗೆ. ರಾಮಚಂದ್ರ ಪಿ ಮಾಲಕರು ಮತ್ತು ಸಿಬ್ಬಂದಿ ವರ್ಗ, ಆಗ್ರೋ ಹೌಸ್, ರಥಬೀದಿ, ಶ್ರೀ ಚೆನ್ನಕೇಶವ ದೇವಸ್ಥಾನದ ಬಳಿ, ಸುಳ್ಯ. ಸಂಪರ್ಕ ಸಂಖ್ಯೆ 08257230319, 9741538499, 9483923429. ಇಕೋ ಫ್ರೆಶ್ ಎಂಟರ್ಪ್ರೈಸಸ್ ಬೆಳ್ತಂಗಡಿ. ಬ್ರಾಂಡೆಡ್ ಅಗ್ರಿಕಲ್ಚರಲ್ equipments, power tools, generators, home, hotel and bakery machineries sales and services. Government subsidy available. Visit today. Eco Fresh Enterprises, Ideal Industrial Complex near Raghavendra Nursing Home, Main Road, Beltangade. Contact 70262 ತೆಂಗು ಉದ್ಯಮದ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಧಾರಣೆಯನ್ನು ಹೆಚ್ಚಿಸಿ ತೆಂಗು ರೈತರನ್ನು ಸಬಲೀಕರಣಗೊಳಿಸಲು ಶ್ರಮಿಸುತ್ತಿರುವ ರೈತ ಸಂಸ್ಥೆ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ. ಗ್ರಾಮೀಣ ಭಾಗದ ರೈತರಿಂದ ತೆಂಗಿನಕಾಯಿಗಳನ್ನು ನೇರವಾಗಿ ಸ್ಪರ್ಧಾತ್ಮಕ ದರದಲ್ಲಿ ಖರೀದಿಸುವುದಲ್ಲದೆ ಗರಿಯಿಂದ ಬೇರಿನವರೆಗೂ ಉತ್ಪನ್ನಗಳನ್ನು ತಯಾರಿಸುವ ತಂತ್ರಜ್ಞಾನಗಳ ಪೇಟೆಂಟ್ ಅನ್ನು ಹೊಂದಿದೆ. ಎಲ್ತಿಮಾರ್ ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್ ಉತ್ಕೃಷ್ಟ ಗುಣಮಟ್ಟ, ದೀರ್ಘ ಬಾಳಿಕೆಯ HDPE ಇಂದ ತಯಾರಿಸಿದ ರಿಪೇರಿ ಮಾಡಬಹುದಾದ ನೀರಿನ ಟ್ಯಾಂಕ್ಗಳು, ಟಬ್ಗಳು, ಬಾಲ್ದಿಗಳು, ಫೋರ್ಕ್, ಕೈಪುಳು, ಸೆಗಣಿ ಎತ್ತುವ ಸೆಟ್ಗಳು, ಜಂಬೋ ಬುಟ್ಟಿ, ಗೊಬ್ಬರದ ಬುಟ್ಟಿ ಸೇರಿದಂತೆ ಇನ್ನಿತರ ಬುಟ್ಟಿಗಳು. ಬೇಡಿಕೆಯ ಸೈಜ್ಗಳಲ್ಲಿ ತಯಾರಿಕೆ, ಮಾರಾಟ ಮತ್ತು ಸೇವೆ. ಸೆಲ್ ಪಾಲಿಶ್ ಶೀಟ್ಗಳು ಮತ್ತು ಬ್ಲಾಕ್ ಹೋಸ್ ಪೈಪ್ಗಳು ಇಲ್ಲಿ ಲಭ್ಯ. ಎಂದೇ ಸಂಪರ್ಕಿಸಿ ಎಲ್ತಿಮಾರ್ ಟ್ರೇಡರ್ಸ್ ಅಂಡ್ ಇಂಡಸ್ಟ್ರೀಸ್, ಕಲ್ಲಾರೆ, ಪುತ್ತೂರು. ಇದು ಕೃಷಿಕರ, ಹೈನುಗಾರರ ನೆಚ್ಚಿನ ತಾಣ. ಮೋಷನ್ ಮಾಡುವಾಗ ಒಂದು ಗೆಡ್ಡೆ ತರ ಹೊರಗೆ ಬರುತ್ತೆ, ಕೆಲವರಿಗೆ ಖಾಲಿ ತುರಿಕೆ ಇರುತ್ತೆ, ಕೆಲವರಿಗೆ ಅಲ್ಲಿ ನೀರಿನ ಅಂಶ ಬರುತ್ತೆ, ರಕ್ತ ಬೀಳ್ತದೆ ಮೋಷನ್ಗೆ ಹೋದಾಗ, ಕೆಲವರಿಗೆ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆ ತರ ನೋವಿದ್ರೆ. ಟೈಲ್ಸ್, ಪಿಸ್ತುಲಾ ಮತ್ತು ಬಗಂತರ್ ಅಂತ ಹೇಳಿ ಈ 3 ಪ್ರಾಬ್ಲಮ್ ಇದ್ರೆ ಯಾವುದೇ ಕಂಡೀಷನ್ ಅಲ್ಲಿ ಪೇಷಂಟ್ ಇಲ್ಲಿಗೆ ಬರಲಿ, ಅವರಿಗೆ ನಾವು ಹೇಳುದು ಇಷ್ಟೇ, ಒಂದು ಡೋಸ್ ಔಷಧಿ ಕುಡಿದು ನೀವು ಇಲ್ಲಿಂದ ಹೋಗ್ಬೋದು, ನೀವು ಇನ್ನು 1 ದಿವಸ ಬಿಟ್ಟು ಬಂದು ಔಷಧಿ ತಗೊಂಡು ಹೋಗಿ ಅಂತ ಹೇಳಿ. ಹಸಿರಿನ ಹೂವನದ ನಿರ್ಮಾಣ, ಹಸಿರಿನ ಹಾಸುಹುಲ್ಲು, ಕಡಿಮೆ ಅವಧಿಯಲ್ಲಿ ಫಸಲು ನೀಡುವ ವೈವಿಧ್ಯಮಯ ತೋಟಗಾರಿಕಾ ಗಿಡಗಳು, ವರ್ಣರಂಜಿತ ಬಣ್ಣ ಬಣ್ಣದ ಹೂವಿನ ಗಿಡಗಳು, ಗಾರ್ಡನ್ ಸೆಟ್ಟಿಂಗ್, ವಾಟರ್ ಫಾಲ್ಸ್, ಇಂಟರ್ಲಾಕ್ ಸೆಟ್ಟಿಂಗ್, ಮನೆಯ ಸೊಬಗನ್ನ ಹೆಚ್ಚಿಸುವ ಇಂಡೋರ್ ಪ್ಲಾಂಟ್ಗಳು. ಎಂದು ಸಂಪರ್ಕಿಸಿ ನಿಸರ್ಗ ಗಾರ್ಡನ್ ನರ್ಸರಿ, ಈಶ್ವರ ಮಂಗಲ ಮತ್ತು ಪುತ್ತೂರು. ಕಾಂಟ್ಯಾಕ್ಟ್ 9611818721, 9448930721.